ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಅಧ್ಯಾಯ 11. ಅಧ್ಯಾಯ 11 ಹೋಗುವ ಮುಂಚೆ ನಾವು 10ನೇ ಅಧ್ಯಾಯ ಬಗ್ಗೆ ತಿಳಿಯುವ. ಹತ್ತನೇ ಅಧ್ಯಾಯದಲ್ಲಿ 3 ಆಸ್ಪೆಕ್ಟ್ ನಾವು ತಿಳಿದೆವು. ಒಂದು, ಸೋರ್ಸ್ ಆಫ್ ಎವ್ರಿಥಿಂಗ್, ಅಂದರೆ ಎಲ್ಲದಕ್ಕೂ ಕೃಷ್ಣ ಕಾರಣ ಅಂತ, ಅದು 1ರಿಂದ 7 ಶ್ಲೋಕ. ಮತ್ತು ಎಸೆನ್ಸ್ ಆಫ್ ಗೀತಾ, ಅದು ಚತುಶ್ಲೋಕಿ ಭಗವದ್ಗೀತಾ 8ರಿಂದ 11. ಮತ್ತು ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ 10.12 to 42. ಈಗ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣನಿಂದ ನಮಗೆ ಬರುವಂಥದ್ದು ಅಬಿಲಿಟೀಸ್, ಬುದ್ಧಿವಂತಿಕೆ ಎಲ್ಲ ನಮ್ಮ ದೇಹ, ನಮ್ಮ ಬ್ರೈನ್, ನಮ್ಮ ಸೆನ್ಷುವಲ್ ಫ್ಯಾಕಲ್ಟೀಸ್, ಇದೆಲ್ಲವೂ ಕೃಷ್ಣನಿಂದ ಬರುವಂಥದ್ದು. ಈಗ ಭೌತಿಕ ಜ್ಞಾನ, ಅದಕ್ಕೆ ಕೂಡ ನಂಬಿಕೆ ಬೇಕು. ಅದೇ ರೀತಿ ಆಧ್ಯಾತ್ಮಿಕ ಜ್ಞಾನ ಕೂಡ ನಂಬಿಕೆ ಬೇಕು. ಹಾಗಾಗಿ ನಂಬಿಕೆಯಿಂದಲೇ ನಾವು ದಿವ್ಯವಾದ ಜ್ಞಾನವನ್ನು ಪಡೆಯಲಿಕ್ಕೆ ಆಗ್ತದೆ. ಹೆಚ್ಚಿನವರೀಗ ಚಾಲೆಂಜ್ ಮಾಡೋದು ಅಂತಂದ್ರೆ, ನಮಗೆ ಪ್ರೂವ್ ಮಾಡಿ ಅಂತ. ನಮಗೆ ನಂಬಿಕೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ನೀವು ಹಾಕಿ ನಂಬಿಕೆ, ನಾವು ಹಾಕೋದಿಲ್ಲ. ನಮಗೆ ನೀವು ಪ್ರೂವ್ ಮಾಡಿ ಕೊಡಿ ಅಂತ. ಎಸ್, ಈಗ ಭೌತಿಕ, ನಾನು ಹೇಳಿದ್ದೇನೆ ಕಾಲೇಜ್ ವಿಷಯ, ಭೌತಿಕ ಜ್ಞಾನದಲ್ಲಿ ಕೂಡ ನಾವೀಗ ಕಾಲೇಜ್ ಸೇರಬೇಕಿದ್ರೆ ಅಲ್ಲಿ ನಾವು ಪ್ರೊಫೆಸರ್, ಪುಸ್ತಕ, ಇನ್ಸ್ಟಿಟ್ಯೂಟ್, ಈ ರೀತಿ ನಾವು ನಂಬಿಕೆ ಹಾಕಬೇಕು. ಈ ಕಾಲೇಜಿಗೆ ನಮ್ಮ ಮಕ್ಕಳನ್ನು ಸೇರಿಸಿದ್ರೆ ನಾವು ಮಗ ಇಲ್ಲ ಮಗಳು ನಂಬಿಕೆ ಹಾಕಬೇಕು. ಅದೇ ರೀತಿ ಶಾಸ್ತ್ರದಲ್ಲಿ ಕೂಡ ಗುರು ಪರಂಪರೆ ಅಂತ ಬರ್ತದೆ, ಅದು ಇನ್ಸ್ಟಿಟ್ಯೂಟ್. ಮತ್ತೆ ಪ್ರೊಫೆಸರ್ ಯಾರು? ಸ್ಪಿರಿಚುವಲ್ ಟೀಚರ್. ಮತ್ತೆ ಬುಕ್ಸ್ ಶಾಸ್ತ್ರ. ಮತ್ತೆ ನಾವು ಅದನ್ನು ಓದಬೇಕು. ಮತ್ತು ಅಲ್ಲಿ ಲ್ಯಾಬ್ರೇಟರಿ ಎಕ್ಸ್ಪೆರಿಮೆಂಟ್ ಉಂಟು. ಎಂಥದ್ದು? ಜಪ ಮಾಡುವಂಥದ್ದು, ಚಾಂಟಿಂಗ್ ಆಫ್ ದಿ ಹೋಲಿ ನೇಮ್. ಹಾಗಾಗಿ ಇದು ಮಾಡಿ 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 ನಮ್ಮ ಇಂದ್ರಿಯಗಳು ಪ್ಯೂರಿಫೈ ಆಗ್ತದೆ, ಶುದ್ಧ ಆಗ್ತದೆ. ಮತ್ತೆ ನಾವು ಭಕ್ತಿ ಸೇವೆಯಲ್ಲಿ ಮಾಡುವಂಥದ್ದು ಎಫೆಕ್ಟಿವ್ ಆಗ್ತದೆ. ಹಾಗಾಗಿ ಭಗವಂತ ನಮಗೆ ಎಂತ ಹೇಳುವಂಥದ್ದು, ನಾವು ಶುದ್ಧಿ ಆದ ಕೂಡಲೇ ಭಗವಂತ ತುಂಬಾ ಎಲ್ಲ ನಮಗೆ ತಿಳಿಸ್ತಾನೆ. ಮತ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದು 82 ಆಪುಲೆನ್ಸ್, ಐಶ್ವರ್ಯ. ಅಲ್ಲಿ ಕೃಷ್ಣ ಹೇಳೋದು, ಈ ಪ್ರಾಣಿಗಳಲ್ಲಿ ನಾನು ಸಿಂಹ, ಮತ್ತೆ ಬೆಟ್ಟದಲ್ಲಿ ಮೌಂಟೇನಲ್ಲಿ ನಾನು ಮೇರು, ಈ ರೀತಿ ಎಲ್ಲ ಹೇಳ್ತಾನೆ. ತುಂಬಾ ರುದ್ರಲ್ಲಿ ನಾನು ಶಿವ, ಈ ರೀತಿ ಎಲ್ಲ ಹೇಳ್ತಾನೆ. ಮತ್ತೆ ಲಾಸ್ಟ್ ಹೇಳುವಂಥದ್ದು, ಲಾಸ್ಟ್ ಶ್ಲೋಕ, ನನ್ನ ಒಂದು ಅಂಶದಿಂದ, ಫ್ರಮ್ ಮೈ ಸ್ಪಾರ್ಕ್ ಏಕಾಂಶನ ಸ್ಥಿತೋ ಜಗತ್, ಇಡೀ ವಿಶ್ವ ವ್ಯಾಪಿಸಿದೆ, ಧರಿಸಿದೆ ನೋಡಿ. ಹಾಗೆ ಕೃಷ್ಣ ಒಂದು ಅಂಶದಿಂದ. ಎಸ್, ಈಗ ನಾವು ಅಧ್ಯಾಯ 11ಕ್ಕೆ ಹೋಗುವ. ಶ್ರೀ ಪ್ರಭುಪಾದ್ಗೆ ಜೈ. ಎಸ್, ದಯವಿಟ್ಟು ಕ್ಷಮಿಸಿ, ಇವತ್ತು ಸ್ವಲ್ಪ ನನಗೆ ಹುಷಾರಿಲ್ಲ, ಹಾಗಾಗಿ ಎಫೆಕ್ಟಿವ್ ಕ್ಲಾಸ್ ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ. ಟ್ರೈ ಮಾಡ್ತೇನೆ. ಎಸ್, ವಿಶ್ವರೂಪ ದರ್ಶನ ಯೋಗ. ಎಸ್, ಕೃಷ್ಣ ಚೈತನ್ಯ. ಓಕೆ, ಅಧ್ಯಾಯ ಸ್ಟಾರ್ಟ್ ಮಾಡೋ ಮುಂಚೆ ಈ ಅಧ್ಯಾಯದಲ್ಲಿ ಎಂತೆಲ್ಲ ಉಂಟು ನೋಡುವ. ಅಧ್ಯಾಯ 11. ಎಸ್, 1ರಿಂದ 4 ಶ್ಲೋಕ. 1ರಿಂದ 4 ಶ್ಲೋಕ ಅರ್ಜುನ ರಿಕ್ವೆಸ್ಟ್ ಮಾಡುವಂಥದ್ದು, ನನಗೆ ವಿಶ್ವರೂಪ ತೋರಿಸುವಂತ. ಮತ್ತೆ 5ರಿಂದ 8
ಕೃಷ್ಣ ಈ ವಿಶ್ವರೂಪದ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾನೆ. ಮತ್ತೆ 9-14 ಸಂಜೆ ಡಿಸ್ಕ್ರೈಬ್ ಮಾಡುವುದು ಅರ್ಜುನಸ್ ವಿಷನ್ ಆಫ್ ದಿ ಯೂನಿವರ್ಸಲ್ ಫಾರ್ಮ್. ಯಾರಿಗೆ? ಧೃತರಾಷ್ಟ್ರನಿಗೆ. ಮತ್ತೆ 15-31 ಅರ್ಜುನ ಎಕ್ಸ್ಪೀರಿಯನ್ಸ್ ಆಫ್ ಸೀಯಿಂಗ್ ದ ಯೂನಿವರ್ಸಲ್ ಫಾರ್ಮ್. ಈ ವಿಶ್ವರೂಪ ನೋಡಿ ಅವನ ಎಕ್ಸ್ಪೀರಿಯನ್ಸ್. ಮತ್ತೆ 32-34 ಕೃಷ್ಣ ರಿಪ್ಲೈ ಮಾಡೋದು ನಾನು ಕಾಲ, ಮತ್ತೆ ನಿನ್ನನ್ನು ನಿಮಿತ್ತ ಮಾತ್ರ ಆಗು, ನಿನ್ನನ್ನು ಇನ್ಸ್ಟ್ರೂಮೆಂಟ್ ಆಗು ಅಂತ ಹೇಳ್ತಾನೆ. ಮತ್ತೆ 35-46 ಅರ್ಜುನನ ಪ್ರಾರ್ಥನೆಗಳು. ಮತ್ತೆ 47-55 ಶುದ್ಧ ಭಕ್ತಿ. ಶುದ್ಧ ಭಕ್ತಿಯಿಂದ ಮಾತ್ರ ನಮಗೆ ಕೃಷ್ಣನ ನೋಡ್ಲಿಕ್ಕೆ ಆಗ್ತದೆ. ಪ್ಯೂರ್ ಭಕ್ತಿ ಈ ಪ್ರೀ ರಿಕ್ವಿಸಿಟ್ ಟು ಸಿ ಎನಿ ಫಾರ್ಮ್ ಆಫ್ ಕೃಷ್ಣ. ಬೇರೆ ಯಾವ ಫಾರ್ಮ್ ಇಂದ ನೋಡ್ಲಿಕ್ಕೆ ಅಂದ್ರೆ ಶುದ್ಧ ಭಕ್ತಿಯಿಂದ ಮಾತ್ರ ಕೃಷ್ಣ ನೋಡ್ಲಿಕ್ಕೆ ಆಗ್ತದೆ. ಎಸ್, ಕೃಷ್ಣ ಚೈತನ್ಯ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಅಧ್ಯಾಯ 11 ವಿಶ್ವರೂಪ ದರ್ಶನ. ಅರ್ಜುನ ಉವಾಚ ಮತ್ ಅನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಜ್ಞಿತಂ ಯತ್ ತವಯುಕ್ತಂ ವಚಸ್ತೇನ ಮೋಹೋ ಅಯಂ ವಿಗತ ಮಮ. ಅರ್ಜುನನ್ ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹ ನಾಶವಾಯಿತು. ನೋಡಿ, ಈಗ 7, 8, 9, 10 ಈ 4 ಅಧ್ಯಾಯ ತುಂಬಾ ಇಂಪಾರ್ಟೆಂಟ್. ಈ 4 ಅಧ್ಯಾಯ ಕೇಳಿ ಎಂತಾಯ್ತು? ಅರ್ಜುನನ ಮೋಹವು ನಾಶವಾಯಿತು. ರಹಸ್ಯವಾದ ಆಧ್ಯಾತ್ಮಿಕ ವಿಷಯ ನೋಡಿ, ಇದು ರಹಸ್ಯವಾದದ್ದು. ಯಾವುದು? 7, 8, 9, 10 ಅದನ್ನು ವಿಷಯಗಳ ಕುರಿತು ಉಪದೇಶ ಮಾಡಿದೆ, ಇದು ನನ್ನ ಮೋಹ ನಾಶವಾಯಿತು. ಈಗ ನಮ್ದು ನಾವು ಕೂಡ ಕೇಳಿದ್ದೇವೆ 7, 8, 9, 10 ನಮ್ದು ಮೋಹ ನಾಶ ಆಗಲಿಲ್ಲ. ಯಾಕೆಂದ್ರೆ ನಾವು ಅರ್ಜುನ ಅಂತರ ಶುದ್ಧ ಭಕ್ತ ಅಲ್ಲ, ಅವ ಶುದ್ಧ ಭಕ್ತ. ಶುದ್ಧ ಭಕ್ತರು ಯಾವಾಗಲೂ ಪರ್ಫೆಕ್ಟ್, ನಾವು ಹಾಗೆ ಅಲ್ಲ. ಎಸ್, ನಾವು ಸಾಧನೆ ಮಾಡಿ ಪರ್ಫೆಕ್ಟ್ ಆಗ್ಬೋದು. ಸಾಧನ ಸಿದ್ಧ, ನಿತ್ಯ ಸಿದ್ಧ, ಕೃಪಾ ಸಿದ್ಧ, ಸಾಧನ ಸಿದ್ಧ. ಹಾಗಾಗಿ ಶುದ್ಧ ಭಕ್ತರು ನಿತ್ಯ ಸಿದ್ಧರು, ಯಾವಾಗಲೂ ಸಿದ್ಧ. ಆದರೆ ನಾವು ನಿತ್ಯ ಬದ್ಧ, ಆದ್ರೆ ಸಾಧನ ಮಾಡಿದರೆ ನಿತ್ಯ ಸಿದ್ಧ ಆಗ್ಬೋದು. ಸಾಧನ, ಅದಕ್ಕೆ ಸಾಧನ ಸಿದ್ಧ ಅಂತ ಹೆಸರು. ಮೋಹ ನಾಶವಾಗಿದೆ. ಕಮಲ ನೇತ್ರನೇ ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆ. ನೋಡಿ, ಹುಟ್ಟು ಸಾವಿನ ವಿಷಯ ಕ್ಲಿಯರ್ ಆಗಿ ನೀನು ಹೇಳಿದ್ಯಾ ಎಂದು ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ತುಂಬ ವೈಭವಗಳುಂಟು, ಲಿಮಿಟ್ಲೆಸ್. 82 ಹೇಳಿದ್ದಾನೆ ಭಗವಂತ 10ನೇ ಅಧ್ಯಾಯದಲ್ಲಿ. ತುಂಬ ಉಂಟು, ಅರ್ಥ ಮಾಡಿಕೊಂಡಿದ್ದೇನೆ. ನೋಡಿ, ಅರ್ಥ ಮಾಡಿಕೊಂಡಿದ್ದಾನೆ. ಭಕ್ತ ಮಾತ್ರ ಭಕ್ತ ಮಾಂ ಅಭಿಜಾನಾತ್. ಭಕ್ತ 11ನೇ ಅಧ್ಯಾಯದ 55 ಶ್ಲೋಕ. ಭಕ್ತರಿಗೆ ಅರ್ಥ ಆಗ್ತದೆ ಕೃಷ್ಣ. ಪರಮ ಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುದು. ನೋಡಿ, ಇದು ವಾಸ್ತವ ಸ್ಥಿತಿ, ವಿಶ್ವರೂಪ ವಾಸ್ತವ ಸ್ಥಿತಿ ಅಲ್ಲ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರು ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ನೋಡಿ, ಆಕ್ಚುಲಿ ವಿಶ್ವರೂಪ ಮೆಟೀರಿಯಲ್ ಫಾರ್ಮ್, ಸ್ಪಿರಿಚುವಲ್ ಫಾರ್ಮ್ ಅಲ್ಲ. ಇದು ಕೃಷ್ಣಂದು. ಇದು ನೋಡಿ, ಇದು ಸ್ಪಿರಿಚುವಲ್ ಫಾರ್ಮ್ ಇಲ್ಲಿ ಕಾಣುವಂಥದ್ದು. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪ ನಾನು ನೋಡಬಲ್ಲೆ ಎಂದು ನೀನು ಭಾವಿಸೋದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಇಲ್ಲಿ ನೋಡಿ, ಇದು ನಮ್ರತೆ, ಅಹಂಕಾರ ಇಲ್ಲ ಅವನಿಗೆ. ಅವನು ನೋಡ್ಬೋದು. ಅದಂತ ಹೇಳ್ತಿದ್ದಾನೆ, ನಿನ್ನ ವಿಶ್ವವನ್ನು ನಾನು ನೋಡಬಲ್ಲೆ. ನಿಮ್ಗೆ ಹೇಗೆ ನಾನು ನೋಡಬಲ್ಲೆ ಆದರೆ ನೀನು ನನಗೆ ತೋರಿಸು, ಇಲ್ಲದು ಬೇಡ. ಎಸ್, ದೇವೋತ್ತಮ ಪರಮಪುರುಷನು ಹೇಳಿದನು, ಪೃಥ್ವಿಯ ಮಗನಾದ ನನ್ನ ಪ್ರೀತಿ ಅರ್ಜುನ, ನನ್ನ ಸಿರಿಗಳನ್ನು ನಾನಾ ವಿಧವಾದ ದಿವ್ಯ ಗುಣ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಈಗ ಹೇಳ್ತಾನೆ, ಎಸ್, ನೀನು ನೋಡು, ನಾ ವಿಶ್ವರೂಪವನ್ನು ನೋಡು. ಅರ್ಜುನ, ನೀನು ಏನನ್ನು ನೋಡಲು ಬಯಸ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೋಡಿ, ನಿಮ್ಗೆ ಎಂತೆಲ್ಲ ನೋಡ್ಲಿಕ್ಕೆ ಇಚ್ಛೆ ಉಂಟು ಎಲ್ಲ ಈ ದೇಹದಲ್ಲಿ ನೋಡು. ನೀನು ಈಗ ಏನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸಬಹುದು, ಅಂದರೆ ಫ್ಯೂಚರಲ್ಲಿ, ಈಗ
ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ಎಂತೆಲ್ಲ ನಿನಗೆ ನೋಡ್ಲಿಕ್ಕೆ ಇಚ್ಛೆ ಉಂಟು ಅದೆಲ್ಲವೂ ನೀವು ವಿಶ್ವರೂಪ ನಿನಗೆ ತೋರಿಸು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ, ಎಲ್ಲ ಇಲ್ಲಿ ಉಂಟು. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ನೋಡಿ, ಅದಕ್ಕೆ ದಿವ್ಯ ಚಕ್ಷು ಬೇಕು. ಈ ಕಣ್ಣಲ್ಲಿ ನಿನಗೆ ವಿಶ್ವರೂಪ ನೋಡ್ಲಿಕ್ಕೆ ಆಗುದಿಲ್ಲ. ಆದರೂ ನಿನಗೆ ದಿವ್ಯವಾದ ಕಣ್ಣುಗಳು ಕೊಡುತ್ತೇನೆ. ನನ್ನ ಐಶ್ವರ್ಯವನ್ನು ನೋಡು. ನೋಡಿ, 3D ಕ್ಲಾಸ್, ನಾವು ಕೆಲವು ಮೂವಿಗೆ ಹೋಗುವಾಗ ಅಲ್ಲಿ 3D ಕ್ಲಾಸ್ ಕೊಡ್ತಾರೆ. ಅದೇ ರೀತಿ ನಿನಗೆ ನಾನು 3D ಕ್ಲಾಸ್ ಕೊಡ್ತೇನೆ, ಮತ್ತೆ ನೀನು ನೋಡು ಅಂತ ಹೇಳ್ತಾರೆ. ಎಸ್ ಕೃಷ್ಣ ಚೈತನ್ಯ. ಸಂಜಯ ಉವಾಚ ಏವಂ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರ ಹರಿ ದರ್ಶಯಾಮ್ ಆಶ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು ದೇವತಾ ಪುರುಷನು ಹೀಗೆ ಹೇಳಿ ಅರ್ಜುನ ತನ್ನ ವಿಶ್ವರೂಪವನ್ನು ತೋರಿಸಿದನು. ಸಂಜಯಗ ಧೃತರಾಷ್ಟ್ರ ಹೇಳ್ತಾ ಇದ್ದಾರೆ, ವಿಶ್ವರೂಪ ತೋರಿಸಿದ. ನೋಡಿ ಇವ ಹೇಗಿದ್ದಾನೆ ಧೃತರಾಷ್ಟ್ರ. ಪ್ರಬಲ್ ದ ಮೆಟೀರಿಯಲಿಸ್ಟಿಕ್ ಪೀಪಲ್ ದೇ ವಾಂಟ್ ಟು ಸಿ ವಿಶ್ವರೂಪ. ಮತ್ತೆ ಅವರಿಗೆ ಅದು ಒಳ್ಳೇದಂತೆ. ಯಾಕೆ? ಅವರಿಗೆ ಎದರಿಗೆ ಮೂಡಿಸಲಿಕ್ಕೆ. ಅವರಿಗೆ ಕೃಷ್ಣ ಬಂದರೆ, ಇದಕ್ಕೊಂದು ನಿಮಗೆ ಒಂದು ವಿಷಯ ಹೇಳ್ತೇನೆ, ಸ್ಟೋರಿ. ಒಮ್ಮೆ ಎಂತಾಯಿತು, ಒಂದು ಹೆಂಗಸು ಅಜ್ಜಿ ಕಾಡಿಗೆ ಹೋಗಿ ಕಟ್ಟಿಗೆ ಎಲ್ಲ ತರುವಂಥದ್ದು ಬಿಸ್ನೆಸ್. ಅದು ಅಜ್ಜಿ ಸಣ್ಣದಿಂದ ಅದೇ ಬಿಸ್ನೆಸ್, ಕಟ್ಟಿಗೆ ತಂದು ವ್ಯಾಪಾರ ಮಾಡುವಂಥದ್ದು. ಮತ್ತು ಅದರಲ್ಲಿ ಬಂದ ಇನ್ಕಮಿಂದ ಫ್ಯಾಮಿಲಿ ನಡೀತದೆ. ಹಾಗೆ ಈ ಕಾಡಲ್ಲೇ ಬಿದ್ದದೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಮಾರುವಂಥದ್ದು. ಹಾಗೆ ಅಜ್ಜಿಗೆ ತುಂಬ ಪ್ರಾಯ ಆಗಿತ್ತು. ಅಜ್ಜಿ ಆ ಮೂಟೆ, ಕಟ್ಟಿಗೆದ ಮೂಟೆಯನ್ನು ತಲೆಗೆ ಎತ್ತಿದ್ಲು. ಎಂತಾಯ್ತು, ಅದು ಸ್ಲಿಪ್ ಆಗಿ ಬಿತ್ತು. ಮತ್ತು ಕಾಡಲ್ಲಿ ಯಾರಿಲ್ಲ. ಹಾಗೆ ಅವಳು ಕೃಷ್ಣ ಕೃಷ್ಣ ಅಂತ ಕರೆದ್ಲು. ಅಜ್ಜಿ ಕೃಷ್ಣ ಅಲ್ಲಿಗೆ ಬಂದ ಅಂತ. ಕೃಷ್ಣ ಅಲ್ಲಿ ಬಂದು ಕೃಷ್ಣ ಹೇಳ್ತಾನೆ, ಅಜ್ಜಿ ನಿನಗೆ ಎಂತ ಬೇಕಂತ. ಅಜ್ಜಿ ಹೇಳುವಂಥದ್ದು, ಆ ಕಟ್ಟಿಗೆದ ಮೂಟೆಯನ್ನು ವಾಪಸ್ ನನ್ನ ತಲೆಗೆ ಇಡು. ಪ್ರಭು ಹೇಳ್ತಾರೆ, ಎಂತ ಮೂರ್ಖ ಅಜ್ಜಿ, ಎಂತ ಬೇಕು ಕೇಳ್ಬೋದಿತ್ತ ಅಂತೆ ಕೃಷ್ಣ ಹತ್ರ. ಕೇಳಿದೆ ಅಂತ ಮೂಟೆ ಅಂತ ತಲೆಗಿಡ್ಲಿಕ್ಕೆ. ಅದೇ ರೀತಿ ಈಗ ಧೃತರಾಷ್ಟ್ರ ಕೃಷ್ಣ ಎದುರು ಬಂದಿದ್ದಾನೆ, ಇವ ನಾರ್ಮಲ್ ಮನುಷ್ಯ ಅಂತ. ಆದರೆ ವಿಶ್ವರೂಪ ನೋಡಿ. ಹಾಗಾಗಿ ಭೌತಿಕವಾದಿಗಳಿಗೆ ಈ ವಿಶ್ವರೂಪ ಹೆದರಿಕೆ ಮುಟ್ಟಿಸಲಿಕ್ಕೆ ಒಳ್ಳೆಯದು ಪ್ರಭು ಹೇಳ್ತಾರೆ. ಆದರೆ ಡಿವೋಟೀಸ್ ಅವರಿಗೆ ಈ ವಿಶ್ವರೂಪ ಇಚ್ಛೆ ಇಲ್ಲ. ಯಾರಿಗೂ ಇಚ್ಛೆ ಇಲ್ಲ ಡಿವೋಟೀಸ್ಗೆ, ಭಕ್ತರಿಗೆ. ಯಾಕಂದ್ರೆ ಇದು ಮೆಟೀರಿಯಲ್ ಫಾರ್ಮ್. ನೋಡಿ, ಇದು ಸ್ಪಿರಿಚುವಲ್ ಫಾರ್ಮ್ ಅಲ್ಲ ವಿಶ್ವರೂಪ. ಹೇಗಂದ್ರೆ, ಒಂದು ನಿಮಿಷ ಇಲ್ಲಿ ಉಂಟು, ಅದನ್ನು ಹೇಳ್ತೇನೆ. ಎಸ್, ಎಂತ ಉಂಟು ಇಲ್ಲಿ? ಎಸ್, ದ ಯೂನಿವರ್ಸಲ್ ಫಾರ್ಮ್ ಆಫ್ ಕೃಷ್ಣ ವಿಶ್ವರೂಪ ಈಸ್ ಅನ್ ಟೆಂಪರರಿ ಫಾರ್ಮ್ ಇನ್ ದ ಮೆಟೀರಿಯಲ್ ರೆಲ್ಮ್. ಇಟ್ ಈಸ್ ನಾಟ್ ಇಟರ್ನಲ್ ಸಿಚುಯೇಟೆಡ್ ಇನ್ ದ ಸ್ಪಿರಿಚುವಲ್ ಸ್ಕೈ ಲೈಕ್ ಕೃಷ್ಣಾಸ್ ಅದರ್ ಫಾರ್ಮ್. ನೋಡಿ, ಆಧ್ಯಾತ್ಮ ಲೋಕದಲ್ಲಿ ಇಟ್ ಇಸ್ ಎ ಮೆಟೀರಿಯಲ್ ಫಾರ್ಮ್. ಹಾಗಾಗಿ ಭಕ್ತರಿಗೆ ಇದು ಇಷ್ಟೇ ಅಲ್ಲ. ಆದರೆ ಈ ಮೆಟೀರಿಯಲಿಸ್ಟಿಕ್ ಭೌತಿಕವಾದಿಗಳಿಗೆ ಹೆದರಿಕೆ ಮೂಡಲಿಕ್ಕೆ ಇದು ಓಕೆ, ಪ್ರಭು ಹೇಳ್ತಾರೆ. ನೋಡಿ ಹೇಗೆ ಆಗಿದ್ದಾನೆ ಧೃತರಾಷ್ಟ್ರ. ಎಸ್, ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತ ಬಾಯಿಗಳನ್ನು, ಅಸಂಖ್ಯಾತ ಕಣ್ಣುಗಳನ್ನು, ಅಸಂಖ್ಯಾತ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯಮಾಲೆಗಳನ್ನು ವಸ್ತ್ರಗಳನ್ನು ಧರಿಸಿದನು, ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವದ ಮುಖವಾಗಿತ್ತು. ವಿಶ್ವರೂಪದಲ್ಲಿ ಅಂತ ತುಂಬ ಅನ್ಲಿಮಿಟೆಡ್ ಬಾಯಿಗಳು, ಕಣ್ಣುಗಳು, ದಿವ್ಯಮಾಲೆ ಧರಿಸಿದ್ದ, ಮತ್ತು ಗಂಧಗಳನ್ನು ಲೇಪಿಸಿಕೊಂಡಿದ್ದ. ಎಲ್ಲವೂ ಆಶ್ಚರ್ಯವಾಗಿದ್ದಾನೆ, ಅನಂತವಾಗಿತ್ತು. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಯಿಸಿದರೆ ಅವರ ಪ್ರಭು ಈ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿದೆ. ಲಕ್ಷಾಂತರ ಸೂರ್ಯರು ಹೇಳಿದ್ದಾರೆ. ಈಗ ಮಧ್ಯಾಹ್ನದ ಹೊತ್ತಿಗೆ ಉರಿ ಬಿಸಿಲಿಗೆ ನಾವೀಗ ಒಂದು 12-12ವರೆಗೆ ಹೊರಗೆ ಹೋಗುವಾಗ ನಮಗೆ ಒಂದು 10 ಸೆಕೆಂಡ್ ಈಗ ಸೂರ್ಯ ನೋಡ್ಲಿಕ್ಕೆ ಆಗುದು. ಕಿರಣ 10 ಸೆಕೆಂಡ್ ಕಣ್ಣು ಉರಿತದೆ. ಎಲ್ಲಿ ಅಂತ? ಲಕ್ಷಾಂತರ ಸೂರ್ಯರು. ಮತ್ತೆ ನಮಗೆ ನೋಡ್ಬೋದಾ ವಿಶ್ವರೂಪ? ಎಸ್, ಯಾರು ಹೇಳ್ತೀರಿ? ವಿಶ್ವರೂಪ ನಮಗೆ ನೋಡ್ಬೋದಾ? ಲಕ್ಷಾಂತರ ಸೂರ್ಯರಂತೆ. ನಮಗೆ ಮಧ್ಯಾಹ್ನದ ಹೊತ್ತಿಗೆ ಒಂದು 10 ಸೆಕೆಂಡ್ ಸೂರ್ಯನ ಕಿರಣಗಳಿಗೆ ಕಣ್ಣೆಲ್ಲ ಉರಿತದೆ. ನೋಡ್ಬೋದಾ? ಅನ್ಮ್ಯೂಟ್ ಮಾಡಿದ್ದೇನೆ. ಆಗುದಿಲ್ಲ. ಎಸ್, ಯಾರೆಲ್ಲ ಆಗ್ತದೆ ಅಂತ ಹೇಳುವವರು ಯಾರು ಇದ್ದೀರಾ? ಆಗ್ತದೆ ಅನ್ನೋದು ಹೇಳುವವರು ಎಸ್, ಯಾರಿಲ್ವಾ? ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ.
ಹರೇ ಕೃಷ್ಣ. ಯಾರಿಲ್ವಾ? ಇಲ್ಲ ಪ್ರಭು. ಇಲ್ಲ, ಓಕೆ. ವಿಶ್ವರೂಪ ನೋಡ್ಲಿಕ್ಕೆ ಆಗೋದಿಲ್ಲ, ಓಕೆ. ಹಾಗಾಗಿ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶ ಉದಿಸಿದರೆ ಅವರ ಪ್ರಭು ಈ ವಿಶ್ವದ ಬಳಿದ ಪರಮ ಪುರುಷ ತೇಜಸ್ ಹೋಲ್ಬೋದಾಗಿತ್ತು. ಅಷ್ಟು ಪ್ರಭೆ ಅಂತೆ. ಎಸ್, ಶ್ಲೋಕ 13. ತತ್ರ ಏಕ್ಷತಂ ಜಗತ್ ಕೃಷ್ಣಂ ಪ್ರವಿಭಕ್ತಂ ಅನೇಕದ ಅಪಶ್ಯತ್ ದೇವ ದೇವಸ್ಯ ಶರೀರೇ ಪಾಂಡವಸ್ತದ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರು. ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿ ಇರುವುದನ್ನು ಅರ್ಜುನ ನೋಡಿದ. ಎಲ್ಲ ಒಂದೇ ಸ್ಥಳದಲ್ಲಿ ನೋಡ್ತಾ ಇದ್ದಾನೆ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆ ಬಗ್ಗೆ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸ್ತಾರೆ. ನೋಡಿ, ಈಗ ಎದುರಿದ್ದಾರೆ. ಇದು ಹೇಗೆ ಅಂದರೆ, ನೀವೀಗ ಎಲ್ಲಿಯಾದರೂ ಗಲಾಟೆ ಆಗುವಲ್ಲಿ ನೀವು ನೋಡ್ಬೋದು. ಹೇಗಂದರೆ, ಇಬ್ಬರು ಈಗ ಜೋರು ಜೋರು ಮಾತಾಡ್ತಾರೆ, ಮತ್ತೆ ಗಲಾಟೆ ಸ್ಟಾರ್ಟ್ ಆಗ್ತದೆ. ಅವ ಈಗ ಇಬ್ಬರು ಕೂಡ ಹೊಡಿಲಿಕ್ಕೆ ಹೋಗ್ತಾರೆ. ಆಗ ಸ್ಟ್ರಾಂಗ್ ಇದ್ದಾವೆ ಅಂತ ಮಾಡ್ತಾನೆ, ಸರಿ ಹೊಡಿತಾನೆ. ಆಗ ವೀಕ್ ಆದವ ಎಂತ ಆಗ್ತದೆ, ಮತ್ತೆ ಅವ ಕೈ ಜೋಡಿಸ್ತಾನೆ, ಸಾರಿ ಅಂತ. ಫಸ್ಟಿಗೆ ಹೊಡಿಲಿಕ್ಕೆ ಹೋಗ್ತಾನೆ, ಮತ್ತೆ ಅವನಿಗೆ ಗೊತ್ತಾಗ್ತದೆ ಇವನ ಎದುರು ಒಂದು ಎಂತ ನಡೆಯುವುದಿಲ್ಲ ಅಂತ. ಅದೇ ರೀತಿ ಇಲ್ಲಿ ನೋಡಿ, ಟೋಟಲಿ ಎದುರಿ ಹೋಗಿದ್ದಾನೆ ವಿಶ್ವರೂಪ ನೋಡಿ, ಕೈ ಮುಗಿದು. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದ. ಅರ್ಜುನನು ಹೀಗೆ ಹೇಳಿದನು: ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನನ್ನ ದೇಹದಲ್ಲಿ ಸೇರುವುದನ್ನು ನಾನು ಕಾಣುತ್ತಿದ್ದೇನೆ. ಎಲ್ಲ ದೇವತೆಗಳು, ಇತರ ಹಲವಾರು ಜೀವಿಗಳು ದೇಹದೊಳಗಿದ್ದಾರೆ ಅಂತ ಕೃಷ್ಣನ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳು ಕಾಣುತ್ತಿದ್ದೇನೆ. ಬ್ರಹ್ಮ, ಶಿವ, ಋಷಿಗಳು ಎಲ್ಲರನ್ನು ಕಾಣ್ತಾ ಇದ್ದಾರೆ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾದ ವಿಸ್ತಾರಗೊಂಡ ಅನೇಕ ತೋಳುಗಳು, ಅನೇಕ ತೋಳು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಅಂತ್ಯವನ್ನ ಕಾಣಲಾರೆ. ಮಿಡಲ್ ಇಲ್ಲ, ಬಿಗಿನಿಂಗ್ ಇಲ್ಲ, ಎಂಡ್ ಇಲ್ಲ. ಎಸ್, ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳದ ಸೂರ್ಯಪ್ರಭೆ ಅಂತ. ನೋಡಿ, ಅಳದ ಸೂರ್ಯಪ್ರಭೆ, ಹಾಗಾಗಿ ನೋಡುವುದು ಕಷ್ಟ, ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನ ರೂಪವು ವಿವಿಧ ಕಿರೀಟಗಳಿಂದ, ಗರಡಿಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾದ ಎಲ್ಲೆಲ್ಲೂ ಕಾಣುತ್ತಿದೆ. ಆದರೂ ನೋಡಿದ್ರೆ ಯಾಕೆ ಕೃಷ್ಣ ಅವನಿಗೆ ದಿವ್ಯ ಚಕ್ಷು ಕೊಟ್ಟ, ಮತ್ತೆ ಅವ ಕೃಷ್ಣನ ಭಕ್ತ, ಹಾಗಾಗಿ ಅವನಿಗೆ ಆಯ್ತು. ನೀನು ಪರಮವಾದ ಆದಿಲಕ್ಷವು, ನೀನು ಎಲ್ಲ ವಿಶ್ವದ ಕಟ್ಟಕಡೆ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಪಾಲಕನು. ದೇವತ ಇದು ನನ್ನ ಅಭಿಪ್ರಾಯ. ನಾನು ಹೊಗಳ್ತಾ ಇದ್ದಾನೆ. ನಾನು ಹೇಳಿದೆ ಗ್ಲೋರಿಫಿಕೇಶನ್. ದೇವರ ಹತ್ರ ಹೋಗುವಾಗ ನಾವು ಪ್ರಾರ್ಥನೆಯಲ್ಲಿ ನಾವು ಗ್ಲೋರಿಫೈ ಮಾಡಬೇಕು ಭಗವಂತನ. ಹಾಗೆ ಇಲ್ಲಿ ಗ್ಲೋರಿಫೈ ಮಾಡ್ತಾ ಇದ್ದಾನೆ. ನಿನಗೆ ಆದಿ, ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ, ನಿನಗೆ ಅಸಂಖ್ಯಾತ ಭಾವಗಳಿವೆ. ಸೂರ್ಯ ಚಂದ್ರ ನಿನ್ನ ಕಣ್ಣುಗಳು. ನೋಡಿ, ಪ್ರಪೋದ ಸನ್ ಈಸ್ ಅ ಹಾಟ್ ಐ, ಮೂನ್ ಈಸ್ ಅ ಕೂಲ್ ಐ. ಕೃಷ್ಣನ ಕಣ್ಣುಗಳಂತೆ. ಪ್ರಜ್ವಲಿಸ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತದೆ, ನಿನ್ನ ಪ್ರಕಾಶ ಇಡೀ ವಿಶ್ವವನ್ನು ಸುರಿದನ್ನು ಕಾಣುತ್ತದೆ. ನೋಡಿ, ಉರಿ ಬಾಯಿಂದ ಹೊರಗೆ ಬರ್ತೊಂಡದು. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವನೆ ಎಲ್ಲ ಸ್ಥಳವನ್ನು ವ್ಯಾಪಿಸಿದೆಯಾ. ನೋಡಿ, ಒಬ್ಬನೇ ಆದರೂ ಕೂಡ ಎಲ್ಲ ಕಡೆ ಇದ್ದಾನೆ. ಮಹಾತ್ಮನೇ ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿದೆ, ಎಲ್ಲ ಲೋಕ ಭಯಗೊಂಡಿದೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನು ಪ್ರವೇಶಿಸಿರುವ ದೇವತೆಗಳೆಲ್ಲ ಈಗ ಶರಣರಾಗಿದ್ದಾರೆ. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಕೆಲವು ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೆದರಿ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧ ಸಮೂಹಗಳು ಸ್ವಸ್ತಿ. ನೋಡಿ, ಸಿದ್ಧರು ಮತ್ತೆ ಮಹರ್ಷಿಗಳು ಅಂತ ಹೇಳ್ತಿದ್ದಾರೆ. ಸ್ವಸ್ತಿ ಎಂದು ಹೇಳುತ್ತಾ ವೇದಗಳು ಸುಮ್ಮನೆ ಆಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವವರು. ಎಸ್, ಶ್ಲೋಕ 23. ರೂಪಂ ಮಹತೆ ಬಹುವಕ್ತ್ರಂ ನೇತ್ರಂ ಮಹಾಭಾವೋ ಬಹುರಪಾದಂ ಬಹುದರಂ ದಂಶ ಕರಾಳಂ ದೃಷ್ಟ್ವಾ ಲೋಕ ಪ್ರವಯತಿತಾಹಂ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೊರೆದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನು ಒಳಗೊಂಡಂತೆ ಅವರ ಲೋಕ ಭಯಗೊಂಡಿದೆ, ಅವರಂತೆ ನಾನು ಭಯಗೊಂಡಿದ್ದೇನೆ ಅಂತ ಹೇಳಿದಾನೆ. ನಿನ್ನ ಈ ಅನೇಕ ಕಣ್ಣು, ತೊಡೆ ಇದನ್ನು ನೋಡಿ ದೇವತೆಗಳೆಲ್ಲ ಹೆದರಿ ಹೋಗಿದ್ದಾರೆ. ಮತ್ತೆ ಹೇಳ್ತಾನೆ, ನಾನು ಕೂಡ ಹೆದರಿದ್ದೇನೆ. ದೇವತೆಗಳು ಮಾತ್ರ, ನಾನು ಕೂಡ ಹೆದರಿದ್ದೇನೆ. ಎಸ್, ಶ್ಲೋಕ 24.
ನಭಾಸ್ಪರ್ಶಂ ದೀಪ್ತಂ ಅನೇಕವರ್ಣಂ ವಿದತಾನಾಂ ದೀಪ್ತ ವಿಶಾಲ ನೇತ್ರಂ ಸಾರಿ ನಾಭಾಸ್ಪರ್ಶಂ ದೀಪ್ತಂ ಅನೇಕವರ್ಣಂ ವಿದತಾನಾಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರ್ ಆತ್ಮ ದಿಮ್ನಾ ವಿಂದಾಮಿ ಸಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೆ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಳಮಗೊಂಡಿದೆ. ಭಯ, ಟೋಟಲ್ ಅವನಿಗೆ ಭಯ ಆಗಿದೆ. ನನ್ನ ಕೃತಿಯನ್ನಾಗಲಿ ಸಮಾಜದವನು ಉಳಿಸಿಕೊಳ್ಳ, ಟೋಟಲ್ ಬ್ಯಾಲೆನ್ಸ್ ತಪ್ಪಿ ಹೋಗಿದೆ ಅವನಿಗೆ, ಅರ್ಜುನನಿಗೆ. ಶ್ಲೋಕ 26-27. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಾರೆ. ನೋಡಿ, ಯುದ್ಧ ಆಗಲಿಲ್ಲ, ರಿಸಲ್ಟ್ ಗೊತ್ತಾಯಿತು. ಎಲ್ಲ ಭೀಷ್ಮ, ದ್ರೋಣ, ಕರ್ಣ, ಮುಖ್ಯ ಯೋಧರು ಎಲ್ಲರೂ ಕೃಷ್ಣನ ಬಾಯಿ ಒಳಗೆ ಹೋಗ್ತಾ ಇದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದೆ. ನೋಡಿ, ಹಲ್ಲಿನ ಸಂದಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದವರನ್ನು ಕೆಲವರು ಕಾಣ್ತಾ ಇದೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುವರು. ಗೊತ್ತಾಗ್ತದೆ? ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಾರೆ. ಎಲ್ಲರೂ ಬಾಯಿ ಒಳಗೆ ಹೋಗ್ತಾ ಇದ್ದಾರೆ, ಎಲ್ಲ ಯೋಧರು. ಅದು ಅವನಿಗೆ ರಿಸಲ್ಟ್ ಗೊತ್ತಾಯ್ತು. ಯುದ್ಧ ಆಗುವ ಮುಂಚೆ ರಿಸಲ್ಟ್ ಗೊತ್ತಾಯ್ತು ಅವನಿಗೆ. ಎಸ್, ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಶ್ರೀ ಭಗವಾನುವಾಚ ಕಾಲೋ ಅಸ್ಮಿ ಲೋಕೋಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಹರ್ತುಂ ಇಹ ಪ್ರವೃತ್ತ ಋತೆ ಅಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏ ಅವಸ್ಥಿತ ಪ್ರತ್ಯಾನಿಕೇಶು ಯೋಧ. ದೇವತಾ ಪರಮೇಶ್ವರನು ಹೀಗೆ ಹೇಳಿದನು, ನಾನು ಕಾಲನು, ಐ ಆಮ್ ಕಾಲ. ಕೃಷ್ಣ ಬಂದು, ನಾನು ಕಾಲ ನೇಮಿ ಇಲ್ಲಿಗೆ ಬಂದಿದ್ದೇನೆ. ನೋಡಿ, ಎಲ್ಲರನ್ನು ನಾಶ ಮಾಡಲಿಕ್ಕೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು ಎರಡು ಪಕ್ಷಗಳು ಎಲ್ಲ ಯುದ್ಧಕೊಳ್ಳಲ್ಪಡುವರು. ಅದಕ್ಕೆ ಪ್ರಭು ಹೇಳುವಂಥದ್ದು, ಇಲ್ಲಿ ಪ್ರಭು ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರಭು ಹೇಳುವಂಥದ್ದು, ಈಗ ಬೆಕ್ಕು ಎಂತ ಮಾಡ್ತದೆ, ಮಗುವನ್ನು ಹೇಗೆ ಕೊಂಡು ಹೋಗ್ತದೆ ನೀವು ನೋಡಿರ್ಬೋದು. ತುಂಬಾ ಚಂದ ಮಾಡಿ ಕೊಂಡು ಹೋಗ್ತದೆ, ಬಾಯಲ್ಲಿ ಹಾಕಿ ನಗ್ತಾ. ಅದಕ್ಕೆ ಎಂತ ಹೇಳೋದು, ಅದರ ಇದನ್ನು ರೋಮವನ್ನು ಹೀಗೆ ಮಾಡ್ತದೆ, ಅದು ಮಗುವನ್ನು. ಅದೇ ಇಲಿಯನ್ನು ಹೇಗೆ ಮಾಡ್ತದೆ, ಕಚಕ ಇದು ಮಾಡಿ ಅದು ಸಾಯ್ತದೆ. ಅದೇ ರೀತಿ ಭಕ್ತರಿಗೆ ಕೃಷ್ಣನೊಂದು ಕಾಲ, ಭಕ್ತ ಕೂಡ ಸಾಯ್ಲಿಕ್ಕೆ ಉಂಟು. ಆದರೆ ಕೃಷ್ಣ ಹೇಗೆ ಕೊಂಡೋಗ್ತಾನೆ, ಆ ಮರಿ ಬೆಕ್ಕನ್ನು ಹೇಗೆ ಆ ದೊಡ್ಡ ಬೆಕ್ಕು ಕೊಂಡೋಗ್ತದೆ ಅದೇ ರೀತಿ ಕೊಂಡೋಗ್ತಾನೆ. ಅದೇ ಅಭಕ್ತರನ್ನು ಇಲಿಯನ್ನು ಹೇಗೆ ತಿಂತದೆ ಅದೇ ರೀತಿ. ಹಾಗೆ ನಮಗೆ ಬಿಟ್ಟದ್ದು ಆಪ್ಷನ್. ಪ್ರಭು ಹೇಳ್ತಾರೆ, ನಿಮಗೆ ಇಲಿ ತರ ಸಾಯ್ಬೇಕಾ, ಅಲ್ಲ ಬೆಕ್ಕಿನ ತರ ಕೊಂಡು ಹೋಗ್ಬೇಕಾ? ಬೆಕ್ಕಿನ ತರ ಕೊಂಡು ಹೋಗ್ಬೇಕಿದ್ರೆ ಭಕ್ತರಾಗಿ. ಹಾಗೆ ಇಲ್ಲಿ ಹೇಳುವಂಥದ್ದು, ಲೋಕಗಳ ಮಾಂಸಾಯಕಾರಿಯು ಎಲ್ಲ ಜನರು ನಾಶ ಮಾಡಿ ಇಲ್ಲಿಗೆ ಬಂದಿದೆ. ನಿಮ್ಮನ್ನು ಬಾಣವನ್ನು ಬಿಟ್ಟು ಎರಡು ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಎಸ್, ಹೆಚ್ಚಿನವರು ಹೇಳ್ತಾರೆ, ಹೂ ಕೇರ್ಸ್ ಫಾರ್ ಯುವರ್ ಕೃಷ್ಣ. ಈಗ ನಮ್ಮ ಪುಸ್ತಕ ವಿತರಣೆ ಮಾಡುವಾಗ ಹೆಚ್ಚಿನವರು ಇದು ಮಾಡ್ತಾರೆ, ಚಾಲೆಂಜ್ ಮಾಡ್ತಾರೆ, ನಿಮ್ಮ ಕೃಷ್ಣ ಅಂತೆ. ಫಸ್ಟ್ ನಾವು ಎಂತಂದ್ರೆ ಸೈನ್ಸ್ ಜನರು ಹೇಳುವಂಥ ಹೆಚ್ಚಿನ ಅಂದ್ರೆ ಎಜುಕೇಟೆಡ್ಸ್ ಎಲ್ಲ. ನೀವು ಅಡ್ವಾನ್ಸ್ ಆಗಲಿಲ್ಲ, ನೀವು ಅಂದ್ರೆ ಸೆಂಟಿಮೆಂಟಲಿಸ್ಟ್ ಜನರು ಹೇಳುವಂಥದ್ದು. ನಾವು ಮೂರ್ಖರಂತೆ, ಅಂದ್ರೆ ಬ್ಲೈಂಡ್ ಫೇತ್ ಅಂದ್ರೆ ನಮ್ದು, ನೀವು ಪ್ರಯೋಜನ ಇಲ್ಲ ಹಾಗೆಲ್ಲ ಹೇಳ್ತಾರೆ. ಎಸ್, ಗೊತ್ತಾಗ್ತದೆ, ಸಾವು ಬರೋ ಗೊತ್ತಾಗ್ತದೆ ಯಾರು ಪ್ರಯೋಜನ ಅಂದ್ರೆ ಯಾರು ಪ್ರಯೋಜನ ಇಲ್ಲ. ಹಾಗಾಗಿ ಕೃಷ್ಣ ಹೇಳುವಂತ, ಕೃಷ್ಣ ಹೇಳಿದನ್ನು ಮಾಡ್ತಾನೆ. ಕೃಷ್ಣ ಸುಮ್ಮನೆ ಹೇಳುವುದಲ್ಲ. ಹಾಗಾಗಿ ಜನರೆಲ್ಲ ಅಂದ್ರೆ ನಾಸ್ತಿಕರು, ರಾಕ್ಷಸ ಸ್ವಭಾವದವರು, ಅವರೆಲ್ಲ ಕೃಷ್ಣನಿಗೆ ಶರಣಾಗುವುದಿಲ್ಲ. ಹಾಗಾಗಿ ಅವರಿಗೆ ನಂಬಿಕೆ ಇಲ್ಲ, ಕೃಷ್ಣನ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅದೇ ಈಗ ಒಬ್ಬ ಯಾರು ಸೈಂಟಿಸ್ಟ್ ಹೇಳಿದ್ರೆ, ಅವರ ಕಾಲೇಜ್ ಪಠ್ಯಪುಸ್ತಕದಲ್ಲಿ ಪ್ರೊಫೆಸರ್ ಹೇಳಿದ್ರೆ ನಂಬ್ತಾರೆ. ಅಮೆರಿಕದವರು ಎಂತ ಹೇಳಿದ್ರೆ, ಈಗ ಹೇಗಂದ್ರೆ ಈ ಅಮೆರಿಕನ್ಸ್ ಎಂತ ಮಾಡ್ತದ ಅದನ್ನು ಭಾರತೀಯರು ಇಮಿಟೇಟ್ ಮಾಡೋದಂದ್ರೆ, ಯಾವ್ದೆಲ್ಲ ಮಾಡ್ತೋ ಅದು ಅವ್ರ ಮಲ ತಿಂದ್ರೆ ನಾವು ಕೂಡ ಮಲ ತಿಂತೇವೆ. ಇದು ನಮ್ಮ ಕಂಡೀಷನ್. ಡೆವಲಪ್ಡ್ ಕಂಟ್ರಿ ಅಮೆರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಯಾವ್ದು ಯಂಗ್ಸ್ಟರ್ಸ್ ಅದು ಕೇಳಿ ಅಂತೆ ಅವ್ರು ಹೇಳ್ತಾರೆ, ಇಂಡಿಯಾ ಇಸ್ ಬ್ಯಾಕ್ವರ್ಡ್ ಕಂಟ್ರಿ ಅಂತ ಹೇಳ್ತಾರೆ. ಯಾವ್ದಲ್ಲಿ ಬ್ಯಾಕ್ವರ್ಡ್? ಹೀಗೆ ಪ್ರಭು ಹೇಳುವಂಥದ್ದು ನೋಡಿ. ಈ ವಿಷಯ ನಾವು ತಿಳಿಬೇಕು. ಪ್ರಭುದೊಮ್ಮೆ ಇದೇ ಜರ್ನಲಿಸ್ಟ್ ಪ್ರಭುದ್ ಹೇಳಿದ್ರು, ಸ್ವಾಮೀಜಿ, ಯುವರ್ ಕಂಟ್ರಿ ಇಸ್ ಎ ಬ್ಯಾಕ್ವರ್ಡ್ ಕಂಟ್ರಿ, ಬಟ್ ವಿ ಆರ್ ಡೆವಲಪ್ಡ್ ಕಂಟ್ರಿ.
ಪ್ರಭು ಹೇಳಿದರು ಸುಸೈಡ್ ರೇಟ್ ಇನ್ ಅಮೆರಿಕಾ ಈಸ್ ಮೋರ್ ದೆನ್ 60%. ಇನ್ ಇಂಡಿಯಾ ಹೀಗಾಗಿದೆ, ಇದು 50 years ಬ್ಯಾಕ್. ಪೀಪಲ್ ಆರ್ ನಾಟ್ ಡೂಯಿಂಗ್ ಸುಸೈಡ್. ಪ್ರಭು ಹೇಳಿದ ಇವನ್ ದೋ ಯು ಆರ್ ಡೆವಲಪ್ ಕಂಟ್ರಿ, ವೈ ಪೀಪಲ್ ಆರ್ ಡೂಯಿಂಗ್ ಸುಸೈಡ್? ಬಿಕಾಸ್ ದೇ ಆರ್ ಫ್ರಸ್ಟ್ರೇಟೆಡ್ ಫ್ರಮ್ ಯುವರ್ ಸೋ ಕಾಲ್ಡ್ ಮೆಟೀರಿಯಲ್ ಅಡ್ವಾನ್ಸ್ಮೆಂಟ್. ದೇ ಆರ್ ನಾಟ್ ಗೆಟಿಂಗ್ ಹ್ಯಾಪಿನೆಸ್. ಅವರಿಗೆ ಖುಷಿ ಸಿಗ್ತಾ ಇಲ್ಲ. ನೋಡಿ ಈ ರೇಷಿಯೋ ನೋಡಿ, ಗ್ರಾಫ್ ಉಂಟು, ಅದರಲ್ಲಿ ಇಂಗ್ಲೆಂಡಲ್ಲಿ, ಆಸ್ಟ್ರೇಲಿಯಾ ಎಲ್ಲ ಡೆವಲಪ್ಡ್ ಸೋ ಕಾಲ್ಡ್ ಎಷ್ಟು ಮಂದಿ ಸುಸೈಡ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಮೆಟೀರಿಯಲ್ ಅಡ್ವಾನ್ಸ್ಮೆಂಟ್ ನಮಗೆ ಖುಷಿ ಸಿಗುವುದಿಲ್ಲ. ಎಲ್ಲ ಈಗ ಹೇಗಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ತುಂಬಾ ಜಾಸ್ತಿ ಉಂಟು ಕಂಪೇರ್ ಟು ಇಂಡಿಯಾ. ಪವರ್ಟಿ ಲೈನ್ ಇಲ್ಲ, ಆದ್ರೂ ಕೂಡ ಜನರು ಯಾಕೆ ಈ ಸುಸೈಡ್ ಎಲ್ಲ ಮಾಡುವಂಥದ್ದು? ಯಾಕೆಂದ್ರೆ ಹ್ಯಾಪಿನೆಸ್ ಇಲ್ಲ. ಪ್ರಭು ಹೇಳ್ತಾರೆ ಹ್ಯಾಪಿನೆಸ್ ಇರುವಂಥದ್ದು ಕೃಷ್ಣ ಪ್ರಜ್ಞೆಯಲ್ಲಿ. ಹಾಗಾಗಿ ಪ್ರಭು ಹೇಳ್ತಾರೆ ಇಟ್ ಈಸ್ ಬೆಟರ್. ಪ್ರಭು ಹೇಳುವಂಥದ್ದು ಎಂತಂದ್ರೆ ಇಂಡಿಯಾ ಅವಳು ಹೇಳುವಂಥದ್ದು ಇಲ್ಲಿಟ್ರೇಟ್ಸ್ ಆರ್ ಮೋರ್. ಪ್ರಭು ಇಟ್ ಇಸ್ ಬೆಟರ್ ಅಂತ ಹೇಳ್ತಾರೆ. ದೇ ವಿಲ್ ಗೋ ಟು ಕೃಷ್ಣ ಅಂಡ್ ಬೋ ಡೌನ್ ಅಂತ ಹೇಳ್ತಾರೆ. ಆಸ್ ಯು ಬಿಕಮ್ ಮೋರ್ ಅಂಡ್ ಮೋರ್ ಎಜುಕೇಟೆಡ್ ಯು ವಿಲ್ ಫಾರ್ಗೆಟ್ ಕೃಷ್ಣ. ಪ್ರಭು ಹೇಳ್ತಾರೆ ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫಾರ್ಗೆಟ್ ಕೃಷ್ಣ. ಪ್ರಭು ಹೇಳುವಂಥದ್ದು. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಆದರೆ ಇಂಥ ಈ ಸೋ ಕಾಲ್ಡ್ ನಮ್ಮ ಎಜುಕೇಶನ್ ಮಕ್ಕಳನ್ನೆಲ್ಲ ಪ್ರಭು ಹೇಳುವಂಥದ್ದು ವಿ ಆರ್ ಸೆಂಡಿಂಗ್ ಅವರ್ ಚಿಲ್ಡ್ರನ್ಸ್ ಟು ಸ್ಲಾಟರ್ ಹೌಸ್. ನಾವು ನಮ್ಮ ಮಕ್ಕಳನ್ನು ಎಲ್ಲಿ ಕಳಿಸ್ತಾ ಇದ್ದೇವೆ? ಕಸಾಯಿಖಾನೆಗೆ. ಯಾಕೆಂದ್ರೆ ಪ್ರಭು ಹೇಳೋದು ಆಫ್ಟರ್ ಈಸ್ 22 or 23 years, 22-23 ವರ್ಷ ಆದಮೇಲೆ ಯು ವಿಲ್ ಬಿಕಮ್ ನಂಬರ್ 1 ಎಥಿಸ್ಟ್, ಇಲ್ಲದ್ರೆ ಯು ವಿಲ್ ಬಿಕಮ್ ಆಸುರಿ, ಇಲ್ಲದ್ರೆ ನರಾಧಮ, ಇಲ್ಲದ್ರೆ ಮೂಢ. ಈ 4ರಲ್ಲಿ ಒಂದು ಆಗ್ತಾನೆ ನಾವು. ಹಾಗಾಗಿ ಎಜುಕೇಶನ್ ಹಾಗೆ ಮಾಡ್ತಾ ಉಂಟು. ಸೊ ಇದಕ್ಕೆ ಪರಿಹಾರ ಒಂದೇ, ಕೃಷ್ಣ ಪ್ರಜ್ಞೆ. ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ಕೊಟ್ರೆ ಅದು ಒಳ್ಳೇದು. ಆಗ ಅವ್ರಿಗೆ ಎಂತಂದ್ರೆ ನೋಡಿ, ಈಗ ಇದಕ್ಕೆ ನಾನು ಸಣ್ಣೊಂದು ಉದಾಹರಣೆ ಕೊಡ್ತೇನೆ. ಇದು 2016 ನಾನು ಮತ್ತು ಪ್ರೆಸಿಡೆಂಟ್ ನಾವು ಸ್ಕೂಲಿಗೆ ಪ್ರೋಗ್ರಾಮ್ ಹೋಗ್ತೇವೆ. ಯಾವಾಗ? ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುವಾಗ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಅಂತ ಮಕ್ಕಳಿಗೆ ಸ್ವಲ್ಪ ಎಥಿಕ್ಸ್ ಬಗ್ಗೆ ಹೇಳ್ತೇವೆ. ಎಲ್ಲ ಸ್ಕೂಲ್ ಅಲ್ಲ, ಕೆಲವೆಲ್ಲ ನಮಗೆ ಫೇವರೇಬಲ್ ಉಂಟು, ಅವರು ಕರೀತಾರೆ, ನಾವು ಹೋಗ್ತೇವೆ. ಹಾಗೆ ಅಲ್ಲಿ ಒಂದು ಮಗು 4th ಸ್ಟ್ಯಾಂಡರ್ಡ್ ಮಗು. ಯಾಕಂದ್ರೆ ನಾವು ಕೀರ್ತನ ಮಾಡ್ತೇವೆ, ಮತ್ತೆ ನಮ್ಮ ಪ್ರೆಸಿಡೆಂಟ್ ಸ್ವಲ್ಪ ಕ್ಲಾಸ್ ಮಾಡ್ತಾರೆ, ಮತ್ತೆ ನಾನು ಪ್ರಸಾದ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ. ಕೀರ್ತನೆಗೆಲ್ಲ ಕುಣಿತಾರೆ ಮಕ್ಕಳು. ಆಕ್ಚುಲಿ ಪ್ರಭು ಹೇಳ್ತಾರೆ ಮಕ್ಕಳಲ್ಲಿ ಅದು ಉಂಟು, ಆದರೆ ಈ ತಂದೆ ತಾಯಿ ಎಂತ ಮಾಡಿದ್ದಾರೆ, ಅದನ್ನು ದೂರ ಮಾಡಿದ್ದಾರೆ. ಆಕ್ಚುಲಿ ಮಗು ಅಂದ್ರೆ ತುಂಬಾ ಪ್ಯೂರ್ ಅಂತೆ. ಇಲ್ಲಿ ಎಂತಂದ್ರೆ 9-10 years ತನಕ ತುಂಬಾ ಪ್ಯೂರ್ ಇರ್ತಾರೆ. ಹಾಗಾಗಿ ಹೇಗೆ ಕೂಡ ಬೆಂಡ್ ಆಗ್ತದೆ ಮಗು. ಹಾಗೆ ಒಂದು ಮಗು ಹೇಳುವಂಥದ್ದು ವಿ ಕೇಮ್ ಫ್ರಮ್ ಮಂಕಿ ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೆ ಓಕೆ, ಫ್ರಮ್ ವೇರ್ ಯು ಲರ್ನ್ ಅಂತ ಕೇಳಿದೆ. ಎಲ್ಲಿಂದ ನೀನು ಕಲ್ತಿದ್ಯಾ? ಇನ್ ಸ್ಕೂಲ್ ದೇರ್ ಟೀಚರ್ಸ್ ಆರ್ ಟೀಚಿಂಗ್. ಟೀಚರ್ಸ್ ಹೇಳುವಂಥದ್ದು. ಈಗ ನೋಡಿ, ಅವನಿಗೆ ತಲೆಯಲ್ಲಿ ಸಣ್ಣ ಪ್ರಾಯ, ತಲೆಯಲ್ಲಿ ಅಚ್ಚಿಯಾಗಿ ಕುಳಿತಿದೆ. ಈಗ ನಾವೆಂತ ಮಾಡಬೇಕು? ನಾವು ಅವ್ರಿಗೆ ಕೃಷ್ಣ ಪ್ರಜ್ಞೆ ಕೊಟ್ಟರೆ ಆಗ ಎರಡನ್ನು ನೋಡ್ತಾನೆ, ಯಾವ ಸರಿ ಯಾವ ತಪ್ಪ ಅಂತ. ಈಗ ಅದನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ, ಶಾಲೆ ಕಳಿಸಲೇಬೇಕು ನಾವು. ಕೃಷ್ಣ ಪ್ರಜ್ಞೆ ಕೂಡ ನಮ್ಗೆ ಗೊತ್ತಾಗ್ತದೆ ಎಂತ, ಲೈಫ್ ಕೇಮ್ ಫ್ರಮ್ ಲೈಫ್. ಪ್ರಭು ಹೇಳ್ತಾರೆ, ಒಂದು ಪುಸ್ತಕ ಕೂಡ ಬರ್ತಿದ್ದಾರೆ, ಲೈಫ್ ಕೇಮ್ ಫ್ರಮ್ ಲೈಫ್, ನಾಟ್ ಎಂತ ಹೇಳುವಂಥದ್ದು. ನಾವು ಇದು ಜನ್ಮಾದ್ಯಸ್ಯ, ಫಸ್ಟ್ ಬ್ರಹ್ಮನಿಂದ ಉಳಿದೆಲ್ಲ ಬರೋದು, ಇದೆಲ್ಲ ನಮ್ಗೆ ಉಂಟು ಶಾಸ್ತ್ರದಲ್ಲಿ, ಶ್ರೀಮದ್ ಭಾಗವತದಲ್ಲಿ ಉಂಟು. ಹಾಗೆ ನಾವು ಇದನ್ನು ಕೊಟ್ರೆ ಎಂತ ಆಗ್ತದೆ, ಮಕ್ಕಳಿಗೆ ಜಡ್ಜ್ ಮಾಡ್ಲಿಕ್ಕೆ ಆಗ್ತದೆ. ಆಗ ಅವರಿಗೆ ಆಗ್ತದೆ ಈ ಶಾಲೆದು ಬೋಗಸ್ ಅಂತ ಆಗ್ತದೆ. ಮತ್ತೆ ಇದಕ್ಕೆ ನಾವು ಲಾಜಿಕ್ ಆಗಿ ಯಾಕೆ ಇದೆಲ್ಲ ಹೇಳಿದ್ರೆ, ಹಾಗೆ ಆ ರೀತಿ ನಾವು ಮಕ್ಕಳನ್ನು ಸರಿ ಮಾಡಬಹುದು ಹೊರತು ಬೇರೆ ರೀತಿ ಇಲ್ಲ. ಹಾಗೆ ಪ್ರಭು ಹೇಳಿದ್ರೆ ಲ್ಯಾಕ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ ಕೊರತೆ. ಮಕ್ಕಳಿಗೆ ಕೃಷ್ಣ ಪ್ರಜ್ಞೆ ಕೊರತೆ ಇದ್ದ ಕಾರಣ ಮಕ್ಕಳಿಗೆ ಪ್ರಭು ಹೇಳುವಂಥದ್ದು ದೇ ಆರ್ ಬರ್ಡನ್ ಟು ದಿ ಸೊಸೈಟಿ. ಪ್ರಭು ಹೇಳ್ತಾರೆ ಈಶೋಪನಿಷದಲ್ಲಿ ಪ್ರಭು ಹೇಳುವಂಥದ್ದು ಎಂತಂದ್ರೆ 100 ವರ್ಷ ನಾವು ಬದುಕಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲರಿಗೂ ಲಾಭ ಅಂತೆ. ಅದೇ ಕೃಷ್ಣ ಪ್ರಜ್ಞೆಯಲ್ಲಿ 100 ವರ್ಷ ನಾವು ಬದುಕಿದ್ರೆ ವೇಸ್ಟ್ ಅಂತ. ಯಾಕಂದ್ರೆ ಶ್ಲೋಕ 2 ಈಶೋಪನಿಷತ್ತು, ಕುರ್ವಾಣೇವಾ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಃ ಏವಂ ತ್ವಯಿ ನ ಅನ್ಯತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇ. ಇಫ್ ಒನ್ ವರ್ಕ್ಸ್ ಇನ್ ದಿಸ್ ವರ್ಲ್ಡ್ ಆಸ್ ಥಾಟ್ ಬೈ ವರ್ಸ್ 1,
ಅಂದರೆ ಒನ್ ಅಂದರೆ ಈಶಾವಾಶಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ದಕ್ತೇನ ಪುಂಜಿತ ಮಾಗಡ ಸ್ವಿಧನ, ಅಂದರೆ ಗಾಡ್ ಸೆಂಟರ್ಡ್. ಈಶಾವಾಶಂ ಅಂದರೆ ಸೆಂಟ್ರಲ್ ಕೃಷ್ಣ. ಹಾಗೆ ಕೆಲಸ ಮಾಡಿದರೆ ಒನ್ ಮೈ ಆಸ್ಪೈರ್ ಟು ಲಿವ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಪ್ರಭುಪಾದ ಹೇಳ್ತಾರೆ ಹೇಗೆಂದರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಹೆಂಗಂದ್ರೆ ನಾವು ತಿನ್ನುವಂಥ ಪ್ರಸಾದ ಒಳ್ಳೆ ಫುಡ್ ಕೃಷ್ಣ ಪ್ರಸಾದ ಅಂತ ಹೇಳುವಂಥದ್ದು. ಈಗ ಹೊರಗಿನ ಜನರಲ್ಲಿ ತಿನ್ನುವಂಥದ್ದು ಪಾಪ. ಯಾಕೆ ಪಾಪ? ಯಾಕೆಂದರೆ ಫಸ್ಟ್ ಆಫ್ ಆಲ್ ಅವರು ಕುಕ್ ಮಾಡುವಾಗ ಸರಿಯಾಗಿ ಸ್ನಾನ ಮಾಡೋದಿಲ್ಲ, ಮತ್ತು ಹೋಟೆಲೆಲ್ಲ ತಿಂತಾರೆ. ಹೋಟೆಲ್ ತಿಂದದ್ದು ಅವು ಅಡುಗೆ ಮಾಡಿದವು ಕೂಡ ಸರಿ ಇರೋದಿಲ್ಲ, ಕಾನ್ಷಿಯಸ್ನೆಸ್ ಸರಿ ಇರೋದಿಲ್ಲ, ಹಾಗೆ ನಮಗೆ ಪಾಪ ಬರ್ತದೆ. ಆದರೆ ಕೃಷ್ಣ ಪ್ರಸಾದದಿಂದ ಎಂತ ಆಗ್ತದೆ, ನಾವು ಪ್ಯೂರ್ ಆಗ್ತಾ ಹೋಗ್ತೇವೆ. ಪ್ರಭುಪಾದ ಜಸ್ಟ್ ಬೈ ಈಟಿಂಗ್ ಕೃಷ್ಣ ಪ್ರಸಾದಂ ಆ್ಯಂಡ್ ಪ್ರಭುಪಾದ ಹೇಳುವಂಥದ್ದು ಎಸ್ ಗೆಟಿಂಗ್ ಅರ್ಲಿ, ಸ್ಲೀಪಿಂಗ್ ಅರ್ಲಿ, ಯುವರ್ ಹೆಲ್ತ್ ವಿಲ್ ಬಿ ಬೆಟರ್. ಪ್ರಭುಪಾದ ಹೇಳ್ತಾರೆ. ಸೊ ಲೈಕ್ ದಿಸ್ ಯು ಕ್ಯಾನ್ ಲಿವ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಹೀಗೆ ನಾವು 100 ವರ್ಷ ಬದುಕುವುದಂತೆ. ಒಳ್ಳೆ ನಮ್ಮ ಈ ಮಲಗುವಂಥ ಹ್ಯಾಬಿಟ್ ಒಳ್ಳೆಯದ್ದು, ಸಾತ್ವಿಕ ಅಂದರೆ ಕೃಷ್ಣ ಪ್ರಸಾದದಲ್ಲಿ ತಿಂದರೆ ನಾವು ತುಂಬ ಸಮಯ ಇರ್ತೇವೆ. ಆದರೆ ಒನ್ ಮೈ ಆಸ್ಪೈರ್ ಟು ಲಿವ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಏವಂ ತ್ವಯಿನ ಅನ್ಯತಾ ಅಸ್ತಿ, ದೇರ್ ಇಸ್ ನೋ ಆಲ್ಟರ್ನೇಟಿವ್ ಟು ದಿಸ್ ವೇ ಫಾರ್ ಹ್ಯೂಮನ್ ಬೀಯಿಂಗ್ ಟು ಅಟೈನ್ ಲಿಬರೇಷನ್. ನಾ ಕರ್ಮ ಲಿಪ್ಯತೆ, ದಿಸ್ ಸಾರ್ಟ್ ಆಫ್ ವರ್ಕ್ ವಿಲ್ ನಾಟ್ ಬೈಂಡ್ ಒನ್ ಟು ದಿ ಲಾ ಆಫ್ ಕರ್ಮ. ಇದು ಕೃಷ್ಣ ಭಜನೆ, ಇದಕ್ಕೆ ಯಾವುದೇ ಬಂಧನ ಇಲ್ಲ. ಆದರೆ ಅದೇ ಉಲ್ಟಾ, ಈಗ ಒಬ್ಬ ಹೆಚ್ಚಿನವ್ರು ಹೇಳ್ತಾರೆ ನನ್ನ ಅಜ್ಜನಿಗೆ 95 ಅಂತ ಹೇಳ್ತಾರೆ ಕೆಲವರು. ವಾಟ್ ಈಸ್ ಡೂಯಿಂಗ್ 95 ಅಲ್ಲಿ? ಬೆಳಿಗ್ಗೆ ಎದ್ದು ಟಿ ವಿ ನೋಡ್ತಾ ಇರ್ತಾನೆ, ಎಲ್ಲ ಆಲ್ ಈ ಪೊಲಿಟಿಕ್ಸ್ ಬಗ್ಗೆ ಇದು ಬಗ್ಗೆ ವಾಟ್ ಈಸ್ ದ ಯೂಸ್ ಅಂತ ಪ್ರಭುಪಾದ ಹೇಳ್ತಾರೆ. ಕೃಷ್ಣ ಭಜನೆಯಲ್ಲಿ 1 ಸೆಕೆಂಡ್ ಸಾಕಂತೆ, ಹಾಗೆ 100 ವರ್ಷ ಅಂದರೆ ಪ್ರಭುಪಾದ ಇಟ್ ಇಸ್ ಲೈಕ್ ಕ್ಯಾಟ್ಸ್ ಅಂಡ್ ಡಾಗ್ಸ್, ನಾಯಿ ಮತ್ತೆ ಬೆಕ್ಕಿನ ಥರ ಇರುವಂಥದ್ದು. ಹಾಗೆ ಇದು ಏನು ಪ್ರಯೋಜನ? ಹಾಗೆ ಇರುವುದಿದ್ರೆ ಪ್ರಭುಪಾದ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ನಾವು ಕೃಷ್ಣ ಭಜನೆ ಇರಬೇಕು ಅಂತ ಪ್ರಭುಪಾದ ಹೇಳ್ತಾರೆ. ಎಸ್, ಬಿಟ್ಟು 2 ಲಕ್ಷಗಳ ಎಲ್ಲ ಇದನ್ನು ಕೊಲ್ಲಲ್ಪಡುವರು. ಎಸ್, ಇಂಪಾರ್ಟೆಂಟ್, ಒನ್ ಮೋರ್ ಇಂಪಾರ್ಟೆಂಟ್ ಶ್ಲೋಕ. ತಸ್ಮಾತ್ ತ್ವಂ ಉತ್ತಿಷ್ಟೋ ಯಶೋ ಲಾಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಾಯಾ ಏವೇತ ನಿಹಿತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚೇತ್. ಆದ್ದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ, ಸವ್ಯಸಾಚಿ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಇದು ನಮಗೆ ತಿಳಿಬೇಕು. ನಾವು ಯಾವಂದರೆ ಪ್ರಭುಪಾದ ಹೇಳ್ತಾರೆ ಯು ಶುಡ್ ಡು ಗುಡ್ ಸಾಧನ. ಗುಡ್ ಸಾಧನ ಅಂದರೆ 4 ಗಂಟೆಗೆ ಹೇಳ್ಬೇಕು, 4:15ಗೆ ಮಂಗಳಾರತಿ, ಮತ್ತು 5 ಕಾಲದಿಂದ ಜಪ, ಮತ್ತು 7 ಕಾಲಕ್ಕೆ 7:20ಕ್ಕೆ ದರ್ಶನಾರತಿ, ಮತ್ತು ಭಾಗವತಂ ಕ್ಲಾಸ್. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು 4 to 9:15, ಆಲ್ಮೋಸ್ಟ್ 5 hours. ದಿಸ್ ಈಸ್ ದಿ ಪ್ರಭುಪಾದ ಹೇಳುವಂಥದ್ದು ಎಂತಂದರೆ ಕೊಂಬೋ ಪ್ಯಾಕ್ ಇದು. ಈಗ ಹೇಗೆಂದರೆ ನಮಗೆ ನಾವು ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡುವಾಗ ನಮಗೊಂದು ಎಂತಂದರೆ ಪ್ಯಾಕ್ ಸಿಗ್ತದೆ, ಅದರಲ್ಲಿ ಒಂದಕ್ಕೆ ಇನ್ನೊಂದಿಂದ ಸಿಗ್ತದೆ. ಅದೇ ರೀತಿ ಇದು ಭಕ್ತಿಯಲ್ಲಿ ಒಂದು ಎಂತ ಹೇಳುವಂಥದ್ದು ನಮ್ಮ ಪ್ಯಾಕ್. ಹಾಗೆ ಇದು ನಮ್ಮದು ನಾವು ಮಾಡ್ತಾ ಇದ್ರೆ ಸಾಧನ ಒಳ್ಳೆದಿದ್ರೆ ವಿ ವಿಲ್ ಅಡ್ವಾನ್ಸ್, ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ತೇವೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು ಸಾಧನ ಒಳ್ಳೆ ಮಾಡಿ ಸೇವೆ ಮಾಡದಿದ್ರೆ ಅಹಂಕಾರ ಬರ್ತದೆ ಅಂತ. ಈಗ ಸಾಧನ ಒಳ್ಳೆಯದುಂಟು, ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಮಂಗಳಾರತಿ, ಜಪ, ಈ ದರ್ಶನಾರತಿ, ಭಾಗವತಂ ಕ್ಲಾಸ್ ಇದೆಲ್ಲ ಮಾಡಿ ಒಳ್ಳೆ ಸಾಧನ ಉಂಟು. ಈ ಸಾಧನ ಒಳ್ಳೆ ಸಾಧನ ಮಾಡಿ ಕೆಲವೊಮ್ಮೆ ಅಹಂಕಾರ ಬರ್ತದೆ. ಅದಕ್ಕೆ ಪ್ರಭುಪಾದ ಅಂತ ಹೇಳ್ತಾರೆ ಯು ಶುಡ್ ಡು ಸರ್ವಿಸ್, ಮೀನಿಯಲ್ ಸರ್ವಿಸ್, ಲೈಕ್ ರಾಧಾರಾಣಿ. ರಾಧಾರಾಣಿ ತುಂಬಾ ನಮ್ರತೆಯಲ್ಲಿ ಸೇವೆ ಮಾಡೋದು ಕೃಷ್ಣನಿಗೆ. ರಾಧಾರಾಣಿ ಹೇಗೆ ಅಂದರೆ ಯಾರಾದ್ರೂ ಈಗ ಬಂದರೆ ಕೃಷ್ಣ ಹತ್ರ ಅವಳು ಹೇಳುವಂಥದ್ದು ನನಗಿಂತ ಒಳ್ಳೆ ಭಕ್ತ ಬಂದು. ಪ್ರಭುಪಾದ ಹೇಳ್ತಾರೆ ಅಂದರೆ ದೇರ್ ಈಸ್ ನೋ ಮೋರ್ ಬೆಟರ್ ಡ್ಯೂಟಿ ದೆನ್ ರಾಧಾರಾಣಿ. ಅವಳಿಗಿಂತ ಒಳ್ಳೆ ಭಕ್ತರು ಯಾರೂ ಇಲ್ಲ ಅಂತ. ಆದ್ರೆ ಅವಳ ನಮ್ರತೆ ಹಾಗೆ. ಹಾಗೆ ನಾವು ಕೂಡ ಅದರಲ್ಲಿ ಇರಬೇಕು, ಒಳ್ಳೆ ಸಾಧನೆ ಮಾಡಬೇಕು, ನಮ್ರತೆಯಲ್ಲಿ ಸೇವೆ ಮಾಡಬೇಕು. ಸೇವೆ ಇಲ್ಲದ್ರೆ ಅಹಂಕಾರ ಬರ್ತದೆ. ಹಾಗಾಗಿ ಇಲ್ಲಿ ನೋಡಿ, ಅದನ್ನು ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರು ಸೋಲಿಸಿದ್ದೇನೆ, ಆಲ್ರೆಡಿ ನಾನು ಸೋಲಿಸಿದ್ದೇನೆ, ನೋಡಿದ್ಯಾ ನನ್ನ ಬಾಯಿಯೊಳಗೆ ಹೋಗುವುದನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ, ಆಲ್ರೆಡಿ ಸತ್ತಿದ್ದಾರೆ. ಸಹಜ ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ, ಇನ್ಸ್ಟ್ರೂಮೆಂಟ್. ನೋಡಿ, ಈಗ ಕೆಲವೊಮ್ಮೆ ನಮಗೆ ಅಹಂಕಾರ ಬರ್ತದೆ, ನಾನು ಮಾಡೋದು, ನಾನು ಕ್ಲಾಸ್ ಮಾಡೋದು, ನಾನು ಸೇವೆ ಮಾಡೋದು. ಈಗ ನಮಗೆ ಚಾನ್ಸ್ ಸಿಕ್ಕಿದೆ ಸೇವೆ ಮಾಡಲಿಕ್ಕೆ, ನಾನಲ್ಲದ ಕೃಷ್ಣ ಇನ್ನೊಬ್ಬನು ಯೂಸ್ ಮಾಡ್ತಾನೆ. ಭಗವಂತನಿಗೆ ಕಡಿಮೆ ಇಲ್ಲ. ಪ್ರಬಲ ಕಡಿಮೆ ಅನ್ನೋದು ಕೃಷ್ಣ ಡಿಕ್ಷನರಿ ಇಲ್ಲ ಅಂದ್ರೆ ಯಾರನ್ನು ಇನ್ನೊಬ್ಬನು ಗಳಿಸ್ತಾನೆ ನನ್ನ ಜಾಗಕ್ಕೆ. ಅದು ನನಗೆ ಸಿಕ್ಕಿದೆ, ಅದನ್ನ ಭಾಗ್ಯ ಸೇವ್ ಮಾಡುವಂಥದ್ದು. ಹಾಗೆ ಇದನ್ನು ನಾವು ತಿಳಿಬೇಕು, ಇದು ತುಂಬಾ ಮುಖ್ಯ. ಹೇಗೆಂದ್ರೆ ಒಬ್ಬ ಪ್ರಭುಪಾದ ಹತ್ರ ಪ್ರಭುಪಾದ ಶಿಷ್ಯ ಡಿವೋಟಿ, ಪ್ರಭುಪಾದ ಶಿಷ್ಯ ಬಂದು ಹೇಳುವಂಥದ್ದು, ಪ್ರಭುಪಾದ 5 ವರ್ಷದಿಂದ ತುಂಬಾ ಸೇವೆ ಮಾಡ್ತಾ ಇದ್ದಾನೆ. ಪ್ರಭುಪಾದ ಈಗ ನೋಡಿದ್ರು
5 ವರ್ಷ ಸೇವೆ ಮಾಡ್ತಾ ಇದ್ದೆ. ನೀನು ಸೇವೆ ಮಾಡಿದ್ರೆ ಕೃಷ್ಣ ಇನ್ನೊಬ್ಬನು ಯೂಸ್ ಮಾಡ್ತಾನೆ, ಅದು ನಿನಗೆ ಒಳ್ಳೆಯದು. ಸೇವೆ ಮಾಡಿದ್ದೇನೆ, ಕೃಷ್ಣನಿಗೆ ನಮ್ಮ ಸೇವೆ ಅಗತ್ಯ ಇಲ್ಲ. ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶು ರಬೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮ ಮಜಾಮಿ. ಅಂದ್ರೆ ಲಕ್ಷಗಟ್ಲೆ ಲಕ್ಷ್ಮೀ ಸಹಸ್ರ, ಈ ಕೋಟಿಗಟ್ಲೆ ಲಕ್ಷ್ಮಿಯರು ಕ್ಯೂವಲ್ಲಿದ್ದಾರೆ ಸೇವೆಗೆ, ಕ್ಯೂವಲ್ಲಿದ್ದಾರೆ. ನಾವು ಎಂತ, ನಾವು ಏನೂ ಅಲ್ಲ, ಇನ್ಸಿಗ್ನಿಫಿಕೆಂಟ್. ಇದನ್ನು ನಾವು ತಿಳಿಬೇಕು. ಹಾಗೆ ನಾವು ನಿಮಿತ್ತ ಮಾತ್ರ. ಕೃಷ್ಣ ಕೂಡ ಹೇಳುವಂಥದ್ದು, ನೀವು ಯುದ್ಧ ಮಾಡು, ಆಲ್ರೆಡಿ ಅವರು ಸತ್ತಿದ್ದಾರೆ, ಈಗ ನೀನು ಮಾಡೋದಿದ್ರೆ ನಾನು ಬೇರೆಯವ್ರನ್ನ ಯೂಸ್ ಮಾಡ್ತೇನೆ. ಶ್ಲೋಕ 34. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾ ಅನ್ಯನ್ ಅಪಿ ಯೋಧ ವೀರಾನ್ ಮಾಯಾ ಹತಾಂ ಸ್ವಾಂ ಜೈಮಾ ವ್ಯವಸ್ಥಿತ ಯುದ್ಧಸ್ವ ಚೇತಸಿ ರಣೇ ಸಪತ್ನಾನ್. ದ್ರೋಣ, ಭೀಷ್ಮ, ಜಯದತ್ತ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದ್ದರಿಂದ ಅವರನ್ನು ಕೊಲ್ಲು, ವ್ಯತೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುವನ್ನು ಸೋಲಿಸು. ಆಲ್ರೆಡಿ ಅವರು ಸತ್ತಿದ್ದಾರೆ. ಯಾರೆಲ್ಲ? ಮೇನ್ ದ್ರೋಣ, ಭೀಷ್ಮ, ಜಯದತ್ತ, ಕರ್ಣ. ನೀನು ಟೆನ್ಷನ್ ಮಾಡಬೇಡಿ, ಯುದ್ಧ ಮಾಡು ಅಂತ ಹೇಳಿದ. ಸಂಜಯ ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾನೆ. ನೋಡಿ, ಈಗ ಟೋಟಲ್ ಹೆದರಿದ್ದಾನೆ, ನಡುಗ್ತಾ ಇದ್ದಾನೆ. ಗದ್ಗದ ಕಂಠದಿಂದ ಭಯಭೀತನ ಕೃಷ್ಣನಿಗೆ ಹೀಗೆ ಹೇಳಿದನು. ಕಂಠ ಎಲ್ಲ ಗದ್ಗದ ಆಗಿದೆ ಅಲ್ಲಿ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಶ್ರೀಕೃಷ್ಣನೇ, ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಕೃಷ್ಣನ ಹೆಸರು ಋಷಿಕೇಶ, ಇಂದ್ರಿಯಗಳ ಒಡೆಯ. ಋಷಿಕ ಇಂದ್ರಿಯ, ಏಷ ಅಂದ್ರೆ ಒಡೆಯ. ಆದ್ದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ಗೌರವಪೂರ್ವಕ ನಮಸ್ಕಾರ ಅರ್ಪಿಸುತ್ತಾರೆ, ರಾಕ್ಷಸರು ಬೇದರೆ ಎಲ್ಲ ದಿಕ್ಕುಗಳು ಓಡಿ ಹೋಗ್ತಾರೆ. ಸಿದ್ಧರು ಯಾವಾಗಲೂ ನಮಸ್ಕಾರ ಮಾಡ್ತಾರೆ, ರಾಕ್ಷಸರು ಓಡಿ ಹೋಗ್ತಾರೆ. ಇದೆಲ್ಲವೇ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತ. ಬ್ರಹ್ಮ ಸೃಷ್ಟಿಕರ್ತ, ಆದರೆ ಬ್ರಹ್ಮನ ಸೃಷ್ಟಿ ಮಾಡಿದಾರು ಕೃಷ್ಣ, ಹಾಗೆ ಆದಿ ಸೃಷ್ಟಿಕರ್ತ. ಆದರೆ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣವ ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸ, ನೀವು ಹೊಗಳ್ತಾ ಇದ್ದಾನೆ. ಅಜೇಯನಾದ ಮೂಲನು, ಎಲ್ಲ ಕಾರಣ ಸರ್ವ ಕಾರಣ. ಈ ಐಕ್ಯ ಅಭಿವ್ಯಕ್ತಿಗೆ ಅತೀತನಾದವನು. ನೋಡಿ, ಗ್ಲೋರಿಫಿಕೇಶನ್. ಭಗವಂತ ನಾವು ಯಾವ ಗ್ಲೋರಿಫೈ ಮಾಡಬೇಕು. ಈಗ ಅರ್ಜುನ ಅಂತ ಮಾಡ್ತೀನಿ ಅದೇ. ನೀನು ಆದಿ ದೇವತಂ ಪುರುಷನು, ಪುರಾಣ ಪುರುಷ, ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆ ಆಶ್ರಯ ನೀನು. ವಾಪಸ್ ಹೋಗ್ತಾ ಇದ್ದಾರೆ. ಎಲ್ಲವನ್ನು ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳು ಮೀರಿದ ಪರಂಧಾಮನ್ ನೀನು. ಅನಂತ ರೂಪನೇ ಇದ್ದು ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರು. ನೋಡಿ, ಹೊಗಳುವಂಥದ್ದು ಭಗವಂತ ನಾವು ಹೊಗಳ್ಬೇಕು. ಆದ್ರೆ ನಮಗೆ ಅಂತ ಭಗವಂತನ ಹೊಗಳಿಗೆ ನಮ್ಗೆ ಮನಸ್ಸಿಲ್ಲ. ನಮ್ಮನ್ನು ಯಾರು ಹೊಗಳಿದ ನಮ್ಗೆ ಖುಷಿ ಆಗ್ತದೆ. ಯಾಕೆ? ಪ್ರಭು ಹೇಳಿದರೆ ಮಾನ ಪೂಜಾ ಪ್ರತಿಷ್ಠಾ. ಹೇಗಂದ್ರೆ ನಮಗೆ ಮಾನ ಸಿಗಬೇಕು, ನಮ್ಮನ್ನು ಪೂಜೆ ಮಾಡಬೇಕು, ನಮಗೆ ಪ್ರತಿಷ್ಠೆ ಆಗಬೇಕು, ಇದೆಲ್ಲ ನಮ್ಮ ಇಚ್ಛೆ. ಆದ್ರೆ ಆಕ್ಚುಲಿ ನಾವು ಯಾರಿಗೆ ಮಾಡಬೇಕು? ಕೃಷ್ಣನನ್ನು. ಅದಕ್ಕೆ ನಾವು ಗ್ಲೋರಿಫೈ ಮಾಡೋದಿಲ್ಲ. ಆಕ್ಚುಲಿ ಶುದ್ಧ ಭಕ್ತರಿಗೆ ಅದು ಬೇಡ, ಮಾನ ಪೂಜಾ ಪ್ರತಿಷ್ಠೆ ಬೇಡ. ಅವರು ಭಗವಂತ ಹೊಗಳ್ತಾರೆ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ. ನೋಡಿ, ನೀ ನನ್ನ ಸಖ ಅಂದ್ರೆ ಗೆಳೆಯ. ಯೋಚನೆ ಮಾಡಿದ ನೀನನ್ನು ಕೃಷ್ಣ ಯಾದವ, ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗ್ಲಿ ಪ್ರೀತಿಯಿಂದಾಗ್ಲಿ ನಾನು ಮಾಡಿರೋ ಅಪರಾಧ ಕ್ಷಮಿಸಿ. ನೋಡಿ, ಹೇಗಂದ್ರೆ ನಿನ್ನ ಹೇಳಿದ್ರೆ ಫಸ್ಟಿಗೆ ಭಗವಂತ ಗ್ಲೋರಿಫೈ ಮಾಡುವಂಥದ್ದು, ಮತ್ತೆ ಕೃತಜ್ಞ ಗ್ರಾಟಿಟ್ಯೂಡ್, ಮತ್ತೆ ಕ್ಷಮೆ ಕೇಳುವಂಥದ್ದು. ಕರೆಕ್ಟ್ ಮಾಡ್ತಾ ಇದ್ದೆ ನೋಡಿ. ಅಪರಾಧಗಳನ್ನು ಕ್ಷಮಿಸಿ. ವಿಹಾರದಲ್ಲಿ ಒಂದೇ ಹಾಸಿಗೆ ಮಲಗಿದಾಗ ನಾವಿಬ್ಬರಿದ್ದಾಗ ಸ್ನೇಹಿತರು ನಾನು ಅನೇಕ ಬಾರಿ ಅಭ್ಯಾಸ ಮಾಡಿದ್ದೇನೆ. ಅಚ್ಚುತಾನೆ, ಇವಾಗೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ನೋಡಿ, ಎಲ್ಲ ಕ್ಷಮೆ ಕೇಳ್ತಾ ಇದ್ದೇನೆ. ಅದಕ್ಕೆ ವಿಶ್ವರ್ಮ ನೋಡಿ ಅವನಿಗೆ ಟೋಟಲಿ ಹೆದರಿಕೆ ಆಗಿದೆ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೆ. ನೋಡಿ, ಸಂತೋಷ ಆಗಿದೆ ಅವನಿಗೆ. ಆದರೆ ಅದೇ ಕಾಲ ನನ್ನ ಮನಸ್ಸು ಭಯದಿಂದ ತಳ್ಳಗೊಂಡಿದೆ, ಭಯ ಕೂಡ ಆಗಿದೆ. ಪ್ರಭುಗಳ ಪ್ರಭುವೇ, ಜಗನ್ನಿವಾಸನ ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮೇಶ್ವರನಾದ ನಿನ್ನ ರೂಪ ನನಗೆ ಮತ್ತೆ ತೋರಿಸಿ. ಇದು ಬೇಡ, ನಿನ್ನ ದೇವೋತ್ತಮ ಪರಮೇಶ್ವರ ರೂಪ ತೋರಿಸ ಅಂತ ಹೇಳ್ತಾನೆ. ಎಸ್, ಶ್ಲೋಕ 46. ಕಿರೀಟೀನಾಂ ಗದೀನಾಂ ಚಕ್ರಂ ಅಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಂ ಅಹಂ ತಥೇವ ತೇನೇವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭಾವ ವಿಶ್ವಮೂರ್ತೆ. ವಿಶ್ವಮೂರ್ತಿಯೇ, ಸಹಸ್ರಭಾವವೇ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸ್ತೇನೆ. ನೋಡಿ, ನನಗೀಗ ನಾರಾಯಣ ಫಾರ್ಮ್, ಶಂಖ, ಚಕ್ರ, ಗದ ಬಂದು ಇದು ನನಗೆ ತೋರಿಸಿ.
ಎಸ್. ಶ್ಲೋಕ 48. ನಾ ವೇದ ಯಜ್ಞ ಅಧ್ಯಾಯನೇರ್ ನ ದಾನೇರ್ ನ ಚ ಕ್ರಿಯಾವೀರ್ ನ ತಪೋವೀರ್ ಉಗ್ರೇ ಏವಂ ರೂಪ ಸಖ್ಯಹಂ ನೃಲೋಕೆ ದ್ರಷ್ಟುಂ ತ್ವಾದ್ ಅನ್ಯೇನ ಕುರು ಪ್ರವೀರ. ಕುರುಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಏನನ್ನು ವಿಶ್ವರೂಪ ನೋಡಿದ್ರು ನೋಡಿ. ಫಸ್ಟ್ ಕ್ಯಾಂಡಿಡೇಟ್ ಸಿ ವಿಶ್ವರೂಪ, ಯಾರು ನೋಡಿಲ್ಲ. ಏಕೆಂದ್ರೆ ವೇದಾಧ್ಯಾಯದಿಂದಾಗಲಿ, ಈಗ ಜನರೆಲ್ಲ ಈ ಮಾಯವಾದಿಗಳು, ನಿರಾಕಾರ ಶೂನ್ಯವಾದಿಗಳು, ಅವರಿಗೆ ಬ್ರಹ್ಮಜ್ಯೋತಿ ಅಂದ್ರೆ ಭಗವಂತ ಕಿರಣ, ಅವ್ರು ಎಣಿಸಿದ್ದಾರೆ ವೇದಾಧ್ಯದಿಂದ ಆಗ್ತದೆ. ಇಲ್ಲ. ಯಜ್ಞಗಳು ಮಾಡೋದ್ರಿಂದ ಇಲ್ಲ, ದಾನದಿಂದ ಇಲ್ಲ, ಪುಣ್ಯಕಾರ್ಯಗಳಿಂದ ಇಲ್ಲ, ಉಗ್ರ ತಪಸ್ಸಿಂದ ಇಲ್ಲ. ಈ ಐಕ್ಯ ಜಗದಲ್ಲಿ ನನ್ನ ಈ ರೂಪ ನೋಡಲು ಸಾಧ್ಯವಿಲ್ಲ. ಇದರಿಂದ ಆಗುವುದಿಲ್ಲ ಈ ವಿಶ್ವರೂಪ ನೋಡಲಿಕ್ಕೆ. ಮತ್ತೆ ಹೇಗೆ ಕೃಷ್ಣ ಕೃಪೆ ಮಾಡಿದ್ರೆ ಮಾತಾಗ್ತದೆ. ಎಸ್. ನನ್ನ ಈ ಘೋರ ರೂಪ ನೋಡಿ ನೀನು ತಳಮಳಗೊಂಡಿದ್ದೀಯೆ ಮತ್ತು ದಿಗ್ಭ್ರಾಂತನಾಗಿದ್ದೀಯ. ಈಗ ಇದು ಮುಕ್ತಾಯವಾಗಲಿ. ಟೋಟಲ್ ನೀನು ರೂಪ ನೋಡಿ ಟೋಟಲ್ ಹೆದರಿ ಹೋಗಿದ್ಯಾ, ಇದು ಮುಕ್ತಾಯವಾಗಲಿ ಅಂತ ಹೇಳ್ತಾನೆ. ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿಂದ ಈಗ ನೀನು ಅಪೇಕ್ಷಿತ ರೂಪವನ್ನು ಕಾಣಬಹುದು. ಈಗ ಶಾಂತವಾದ ಮನಸ್ಸಲ್ಲಿ ನಿನ್ಗೆ ಎಂತ ಬೇಕಿತ್ತು ಅದನ್ನು ತೋರಿಸ್ತೇನೆ. ಸಂಜೆ ಹೇಳಿದನು. ದೇವತಾ ಮನುಷ್ಯನಾದ ಕೃಷ್ಣನು ಅರ್ಜುನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದ ಮತ್ತು ಕಟ್ಟಗಡೆ ತನ್ನ 2 ಕೈಗಳ ರೂಪವನ್ನು ತೋರಿ ವೈಗುಂಠದ ಅರ್ಜುನಿಗೆ ಧೈರ್ಯ ಕೊಟ್ಟ. ಫಸ್ಟ್ ಚತುರ್ಭುಜ ಮತ್ತೆ ಕೃಷ್ಣನ 2 ಹ್ಯಾಂಡೆಡ್ ಫಾರ್ಮ್ ಇದನ್ನು ತೋರಿಸಿದ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆ ಎಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ. ನೋಡಿ, ಈಗ ಈ 2 ಹ್ಯಾಂಡೆಡ್ ಫಾರ್ಮ್ ನೋಡಿ ಸಮಾಧಾನ ಆಗಿದೆ. ನನ್ನ ಸಹಜ ಸ್ವಭಾವ ಹಿಂದಿರುಗಿದೆ. ದೇವತಾ ಮನುಷ್ಯನು ಹೀಗೆ ಎಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶ ಹಂಬಲಿಸ್ತಾರೆ. ಯಾಕಂದ್ರೆ ಭಾಗವತದಲ್ಲಿ ಉಂಟು, ದೇವತೆಗಳೆಲ್ಲ ಪ್ರಾರ್ಥನೆ ಮಾಡುವಂಥದ್ದು. ಎಲ್ಲಿ ಅವರಿಗೆ ಭಾರತ ಮೇಲೆ ಜನ್ಮ ಸಿಗಬೇಕು, ಅದು ಕೂಡ ಬೃಂದಾವನದಲ್ಲಿ ಉಂಟು ಭಾಗವತದಲ್ಲಿ. ಹಾಗೆ ಅವರು ಕೂಡ ಇದಕ್ಕೆ ಹಂಬಲಿಸ್ತಾರೆ. ಸುಲಭದಲ್ಲಿ ಸಿಗುವುದಿಲ್ಲ ಈ ಕೃಷ್ಣನ 2 ಹ್ಯಾಂಡ್ ಫಾರ್ಮ್ ನೋಡುವಂಥದ್ದು. ಎಸ್. ಶ್ಲೋಕ 54. ಭಕ್ತ್ಯಾತು ಅನನ್ಯ ಸಖ್ಯ ಅಹಂ ಏವಂ ವಿದೋ ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಶಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯನ್ನು ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನು ನಿನ್ನೊಂದಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಈ ಕೃಷ್ಣನ 2 ಹ್ಯಾಂಡೆಡ್ ಫಾರ್ಮ್ ನೋಡಲಿಕ್ಕೆ ಭಕ್ತಿ ಸೇವೆಯಿಂದ ಮಾತ್ರ, ಬೇರೆ ಯಾವ ಸರ್ಕಸ್ ಇಂದ ಆಗುದಿಲ್ಲ. ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಇಲ್ಲ. ಕೃಷ್ಣ ಹೇಳ್ತಾನೆ ನೋಡಿ, ಏಕಚಿತ್ತದ ಭಕ್ತಿ ಸೇವೆಯನ್ನು ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನಾನು ತಿಳಿಯುವ ರಹಸ್ಯವನ್ನು ನೀನು ಪ್ರವೇಶಿಸಬಲ್ಲೆ. ಎಸ್. ಕೃಷ್ಣ ತಿಳಿಬೇಕಿದ್ರೆ ಭಕ್ತಿ ಸೇವೆಗೆ ನಾವು ತೊಡಗಬೇಕು. ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆ. ಎಸ್, ಇದು ಇಂಪಾರ್ಟೆಂಟ್ ಶ್ಲೋಕ. ಈ ಶ್ಲೋಕದ ಬಗ್ಗೆ ನಿಮ್ಗೆ ಭಾವಾರ್ಥ ಕೂಡ ಸ್ವಲ್ಪ ಓದಿಸ್ತೇನೆ. ಮತ್ ಕರ್ಮ ಕೃಣ್ ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರಿ ಸರ್ವಭೂತೇಶು ಯ ಸಮಾಮೇತಿ ಪಾಂಡವ. ಅರ್ಜುನನೇ, ಕಾಮ್ಯಕ್ರಮ ಮತ್ತು ಹೂವಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗೆ ಕರ್ಮಗಳು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವ. ಎಂತ ಕಾಮ್ಯಕರ್ಮ ಅಂದ್ರೆ ಫುಟಿ ಆಕ್ಟಿವಿಟೀಸ್, ಮತ್ತು ಹೂವಾತ್ಮಕ ಚಿಂತನೆ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್. ಮೆಂಟಲ್ ಸ್ಪೆಕ್ಯುಲೇಷನ್ ಅಂದ್ರೆ ಎಂತ? ಮೆಂಟಲ್ ಸ್ಪೆಕ್ಯುಲೇಷನ್ ಅಂದ್ರೆ ತುಂಬಾ ಮಂದಿ ಇದ್ದಾರೆ ಅಂತ. ಈಗ ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಮೆಂಟಲ್ ಸ್ಪೆಕ್ಯುಲೇಷನ್. ಈ ಒಬ್ಬ ಸ್ಟೂಡೆಂಟ್, PUC ಸ್ಟೂಡೆಂಟ್, ಬೆಳಿಗ್ಗೆ ಅವನಿಗೆ ಥಿಯರಿ, ಮಧ್ಯಾಹ್ನ ಲ್ಯಾಬ್. 1:30 ಅವನಿಗೆ ಜೋರು ಬಾಯಾರಿಕೆ ಆಗ್ತಿರುತ್ತೆ. ಅವ ಲ್ಯಾಬಿಗೆ ಹೋಗ್ತಾನೆ. ಅಲ್ಲಿ ಲ್ಯಾಬಲ್ಲಿ ಅಂತಂದ್ರೆ ಒಂದು ಟೇಬಲಲ್ಲಿ ಈ ಗ್ಲಾಸಲ್ಲಿ ನೀರಿನ ಥರ ಇರ್ತದೆ, ಅದರ ಹತ್ರ ಲಿಂಬೆ ಹಣ್ಣು ಕಟ್ ಮಾಡಿದ್ದು ಇರ್ತದೆ. ಹಾಗೆ ಅವೆಂತ ಮಾಡ್ತಾನೆ, ಅವ್ನು ಜೋರು ಬಾಯಾರಿಕೆ ಆಗ್ತದೆ, ಹತ್ತಿರ ಹೋಗ್ತಾನೆ ಕುಡಿಯುವಂತ. ಅವ ಎನಿಸಿದ್ದು ಲಿಂಬೆ ಜ್ಯೂಸ್ ಅಂತ. ಮತ್ತೆ ಅವ ಒಂದು 10 ನಿಮಿಷ ವೇಟ್ ಮಾಡುವ, ಆ ಲ್ಯಾಬ್ ಇದು ಇನ್ಚಾರ್ಜ್ ಅವು ಬರಲಿ ಅಂತ. ಮತ್ತೆ ಅವ್ರು ಬರ್ತಾರೆ ಟಿಫಿನ್ ವಾಶ್ ಮಾಡಿ. ಅವ್ರು ಹೇಳ್ತಾರೆ, ಇದು ಲಿಂಬು ಜ್ಯೂಸ ಅಂತ. ಅದು ಅಲ್ಲಪ್ಪ, ಅದು ಆಸಿಡ್ ಕುಡಿದ್ರೆ ಎಂತ ಆಗ್ತಿತ್ತು, ಟೋಟಲಿ ಸಾಯ್ತಿದ್ದ. ಹಾಗೆ ಇದು ಹೂವಾತ್ಮಕ ಚಿಂತನೆ. ತುಂಬಾ ಸಂಸ್ಥೆಗಳು ಹೂವಾತ್ಮಕ ಚಿಂತನೆ, ಮೆಂಟಲ್ ಸ್ಪೆಕ್ಯುಲೇಷನ್. ಕೃಷ್ಣ ಹೇಳಿದಾಗ ಇಲ್ಲ. ಹಾಗಾಗಿ ಕಾಮ್ಯಕರ್ಮ, ಫ್ರೂಟಿವ್ ಆಕ್ಟಿವಿಟೀಸ್ ಅಂದ್ರೆ ನಾವು ಎಂತ ಕೆಲಸ ಮಾಡುವಂಥದ್ದು ನಮಗೆ ಅದರಿಂದ ಎಂತ ಅಂದ್ರೆ ಒಂದು ಸೆಲ್ಫಿಶ್ ಮೋಟಿವ್.
ಫ್ರೂಟಿವ್ ಆಕ್ಟಿವಿಟಿ. ಹಾಗಾಗಿ ಇದರಿಂದ ನಾವು ಹೊರಗೆ ಬಂದ್ರೆ, ಒಂದು ನಿಮಿಷ, ಇದರಿಂದ ನಾವು ಹೊರಗೆ ಬರಬೇಕು ಮುಕ್ತರಾಗಿ. ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆ ತೊಡಗಿರೋನು, ಪ್ಯೂರ್ ಇದು ಡಿವೋಷನ್ ತೊಡಗಿರೋನು, ಯಾರು ನನಗಾಗಿ ಕರ್ಮಗಳು ಮಾಡುತ್ತಾನೆ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯಾಗಿ ಮಾಡಿಕೊಳ್ಳುವನು ಎಂ ಕೃಷ್ಣ ಮತ್ತು ಎಲ್ಲ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವನು. ಎಸ್, ಈಗ ನಾವು ಇದಕ್ಕೆ ಹೋಗುವ. ಇದು ಶ್ಲೋಕದ ಇದನ್ನು ಹೇಳ್ತೇನೆ, ಭಾವಾರ್ಥ, ಅದು ತುಂಬ ಇಂಪಾರ್ಟೆಂಟ್. ಅರ್ಜುನ ವಿಶ್ವರೂಪಂ ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸ್ತಾನೆ. ದುರಾಷ್ಟ್ರಂ ಇಚ್ಛಾಮಿತೆ ರೂಪಂ. ಭಗವಾನ್ ಕೃಷ್ಣನು ವಿಶ್ವರೂಪಂ ವಿವರಿಸ್ತಾನೆ. ಬಹುನಿ ಅದೃಷ್ಟ ಪೂರ್ವಾಣಿ. ಅರ್ಜುನ ನೋಡಿದ ವಿಶ್ವರೂಪ ಅನೇಕ ಅದ್ಭುತ ದರ್ಶನ. ಅರ್ಜುನ ವಿಶ್ವರೂಪ ನೋಡಿದ ಅನುಭವ. ಧೃತಿಂನ ವಿಂದಾಮಿ ಸಮಂ ಚ ವಿಷ್ಣು. ಕೃಷ್ಣನ ಉತ್ತರ, ಕಾಲು ಅಸ್ಮಿ ಲೋಕೋಕ್ಷಯ ಕೃತ್ ಪ್ರವೃದ್ಧೋ. ಅರ್ಜುನ ಪ್ರಾರ್ಥನೆಗಳು, ಸಾ ಗದ್ಗದಾಂ ಭೀತ ಭೀತ ಪ್ರಣಾಮ್ಯ. ಕೃಷ್ಣನ ನೋಡಲು ಶುದ್ಧ ಭಕ್ತಿ ಬೇಕು, ಭಕ್ತಿ ಆತು ಅನನ್ಯ ಸಖ್ಯ. ಎಸ್, ಒಂದು ನಿಮಿಷ, ಈಗ ತಿಳಿಸ್ತೇನೆ ನಿಮಗೆ. ಓಕೆ, ಭಾವಾರ್ಥಕ್ಕೆ ಹೋಗುವ. ಎಸ್, ಹರೇ ಕೃಷ್ಣ. ಒಂದು ನಿಮಿಷ, ತುಂಬ ಇಂಪಾರ್ಟೆಂಟ್ ಇದು, ಅದಕ್ಕೆ ನಮಗೆ ತೋರಿಸ್ತಾ ಇದ್ದೇನೆ. ಹರೇ ಕೃಷ್ಣ. ಎಸ್, ಒಂದು ನಿಮಿಷ. ರಹಸ್ಯ ತಮಜ್ಞಾನ 9-11 ಅಧ್ಯಾಯ. ಒಂದು ನಿಮಿಷ. ಎಸ್, ಬಂತು. ಎಸ್, ಓಕೆ. ಯಾರು ಓದ್ತೀರಿ? ಒಂದು ನಿಮಿಷ, ಹ್ಯಾಂಡ್ ರೈಸ್ ಮಾಡಿ. ಇವರು ಲಕ್ಷ್ಮೀ ಮಾತಾಜಿ ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ. ಎಸ್ ಎಸ್, ಲಕ್ಷ್ಮೀ ಮಾತಾಜಿ ಓದಿ. ಅನುವಾದ ಓದಿ, ಅನುವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿಯಲ್ಲಿ ತೊಡಗುತ್ತಾರೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ. ಸ್ವಲ್ಪ ಮೇಲೆ ಮಾಡಿ ಪ್ರಭುಜಿ. ಎಸ್ ಎಸ್ ಎಸ್. ನನ್ನನ್ನು ತನ್ನ ಬದುಕಿನ ಪರಮ ಗುರಿಯಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲಾ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವನು. ಭಾವಾರ್ಥ ಕೊಡುವುದು. ಎಸ್, ಭಾವಾರ್ಥ. ಹರೇ ಕೃಷ್ಣ. ದೇವೋತ್ತಮ ಪುರುಷರ ಪರಮೋಚ್ಚ ಭಗವಂತ ಆಧ್ಯಾತ್ಮಿಕ ಗಗನದ ಕೃಷ್ಣ ಲೋಕದಲ್ಲಿ ಇರುತ್ತಾನೆ. ಯಾರಾದರೂ ಅವನ ಬಳಿ ಸಾರಲು ಬಯಸಿದರೆ ಮತ್ತು ಪರಮ ಪುರುಷನಾದ ಕೃಷ್ಣನೊಂದಿಗೆ ಆತ್ಮೀಯ ಸಂಬಂಧವನ್ನು ಸ್ಥಾಪಿಸಲು ಬಯಸಿದರೆ, ಭಗವಂತನೇ ಇಲ್ಲಿ ಹೇಳಿರುವಂತೆ ಈ ಸೂತ್ರದಲ್ಲಿ ಅನುಸರಿಸಬೇಕು. ಆದುದರಿಂದ ಈ ಶ್ಲೋಕವನ್ನು ಭಗವದ್ಗೀತೆಯ ಸಾರ ಎಂದು ಪರಿಗಣಿಸುತ್ತಾನೆ. ಬದ್ಧ ಜೀವಿಗಳು ಪ್ರಕೃತಿ ಮೇಲೆ ಪ್ರಭುತ್ವ ಸಾಧಿಸಿ ಐಹಿಕ ಜಗತ್ತಿನಲ್ಲಿ ಮುಳುಗಿರುತ್ತಾನೆ. ಅವರಿಗೆ ನಿಜವಾದ ಆಧ್ಯಾತ್ಮಿಕ ಬದುಕು ತಿಳಿಯದು. ಇವರಿಗಾಗಿಯೇ ಇರುವ ಗ್ರಂಥ ಭಗವದ್ಗೀತೆ. ಮನುಷ್ಯನು ತನ್ನ ಆಧ್ಯಾತ್ಮಿಕ
ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದು ಪರಮ ಆಧ್ಯಾತ್ಮಿಕ ಪುರುಷನೊಂದಿಗೆ ಒಂದ್ ನಿಮಿಷ ಪ್ರತಿಜಿ. ನಿತ್ಯ ಸಂಬಂಧವನ್ನು ಹಾ ನಿತ್ಯ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಭಗವದ್ಗೀತೆಯು ಭಗವದ್ಧಾಮಕ್ಕೆ ಹೋಗುವುದು ಹೇಗೆ ಎನ್ನುವುದು ತೋರಿಸಿಕೊಡುವುದು ಭಗವದ್ಗೀತೆಯ ಉದ್ದೇಶ. ಮನುಷ್ಯನು ತನ್ನ ಆಧ್ಯಾತ್ಮಿಕ ಚಟುವಟಿಕೆಗಳ ಭಕ್ತಿ ಸೇವೆಯಲ್ಲಿ ಯಶಸ್ಸನ್ನು ಪಡೆಯಲು ಅವಶ್ಯವಾದ ಪ್ರಕ್ರಿಯೆಯನ್ನು ಸ್ಪಷ್ಟವಾಗಿ ವಿವರಿಸುವ ಶ್ಲೋಕ ಇದೆ. ಧನ್ಯವಾದ. ನೋಡಿ ಈಗ ವಿವರಿಸ್ತೇನೆ ಅಂತ. ದೇವೋತ್ತಮ ಪುರುಷರಲ್ಲಿ ಪರಮೋಚ್ಚ ಭಗವಂತ ಆಧ್ಯಾತ್ಮಿಕ ಕೃಷ್ಣ ಲೋಕದಲ್ಲಿ ಇರ್ತಾನೆ. ಇಲ್ಲಿ ಅಲ್ಲ, ಕೃಷ್ಣ ಲೋಕ ಗೋಲೋಕದಲ್ಲಿ. ಯಾರಾದರೂ ಅವನ ಬಳಿ ಸಾರಲು ಬಯಸಿದರೆ ಮತ್ತು ಪರಮ ಪುರುಷನಾದ ಕೃಷ್ಣನೊಂದಿಗೆ ಆತ್ಮೀಯ ಸಂಬಂಧ ಸ್ಥಾಪಿಸಲು ಬಯಸಿದರೆ ಭಗವಂತನಲ್ಲಿ ಹೇಳಿರುವಂತೆ ಈ ಸ್ತೋತ್ರವನ್ನು ಅನುಸರಿಸಬೇಕು. ಈ ಶ್ಲೋಕ ಫಾಲೋ ಮಾಡಬೇಕು. ಆದ್ದರಿಂದ ಈ ಶ್ಲೋಕವನ್ನು ಭಗವದ್ಗೀತೆ ಸಾರವೆಂದು ಪರಿಗಣಿಸಿದ್ದಾರೆ. ನೋಡಿ, ಇಂಪಾರ್ಟೆಂಟ್ ಶ್ಲೋಕ ಇದು. ಬದ್ಧ ಜೀವಿಗಳು ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸಲು ಐಕ ಜಗತ್ತಿನಲ್ಲಿ ಮುಳುಗಿರುತ್ತಾರೆ. ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಅವರು ಮುಳುಗಿರುತ್ತಾರೆ. ಅವರಿಗೆ ನಿಜವಾದ ಆಧ್ಯಾತ್ಮ ಬದುಕು ತಿಳಿಯದು. ಇವರಿಗಾಗಿ ಇರುವ ಗ್ರಂಥ ಭಗವದ್ಗೀತೆ. ಅದು ಕೂಡ ಯಥಾರೂಪ. ಮನುಷ್ಯನು ತನ್ನ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಪರಮ ಆಧ್ಯಾತ್ಮಿಕ ಪುರುಷರೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಭಗವದ್ಧಾಮಿಗೆ ಹೋಗುವುದು ಹೇಗೆ ಎನ್ನುವುದನ್ನು ತೋರಿಸಿಕೊಳ್ಳುವುದೇ ಭಗವದ್ಗೀತೆ. ಎಂತಂದ್ರೆ ನಮ್ಮ ಭಗವಂತನೊಟ್ಟಿಗೆ ಸಂಬಂಧ ಕಳೆದು ಹೋಗಿದೆ, ಅದನ್ನು ವಾಪಸ್ ಕನೆಕ್ಟ್ ಮಾಡೋದು ಮತ್ತೆ ಕೃಷ್ಣ ಧಾಮಕ್ಕೆ ಹೋಗುವಂಥದ್ದು. ಇದು ಭಗವದ್ಗೀತೆ ಉದ್ದೇಶ. ಮನುಷ್ಯನು ತನ್ನ ಆಧ್ಯಾತ್ಮಿಕ ಚಟುವಟಿಕೆಯಾದ ಭಕ್ತಿ ಸೇವೆಯಲ್ಲಿ ಯಶಸ್ಸನ್ನು ಪಡೆಯಲು ಅವಶ್ಯವಾದ ಪ್ರಕ್ರಿಯೆಯನ್ನು ಸ್ಪಷ್ಟವಾಗಿ ವಿವರಿಸುವ ಶ್ಲೋಕ ಇದು. ನೋಡಿ, ಯಶಸ್ಸನ್ನು ಗಳಿಸೋಕೆ ಈ ಶ್ಲೋಕ ನಾವು ತುಂಬಾ ಮುಖ್ಯ. ಈಗ ಇದನ್ನು ಓದ್ತೇನೆ. ನೆಕ್ಸ್ಟ್, ಕರ್ಮದ ಮಟ್ಟಿಗೆ ಹೇಳುವುದಾದ್ರೆ ಮನುಷ್ಯನು ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಚಟುವಟಿಕೆಗಳಲ್ಲಿ ವರ್ಗಾಯಿಸಬೇಕು. ಭಕ್ತಿ ರಸಂ ಸಿಂಧುನಲ್ಲಿ 2.255 ಹೇಳಿರುವಂತೆ ಅನಾಸಕ್ತ ವಿಷಯಾನ್ ಯಥಾಹರಂ ಯತರ್ ಅಹಂ ಉಪಯುಂಜತ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಚದೆ. ಕೃಷ್ಣನ ಸಂಬಂಧವಿಲ್ಲದ ಯಾವುದೇ ಕೆಲಸವನ್ನು ಯಾರು ಮಾಡಬಾರದಂತೆ. ಈಗ ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಈ ಶುಕಮುನಿ ಫಸ್ಟಿಗೆ ಭಾಗವತಂ ಹೇಳುವಂಥದ್ದು ಯಾರಿಗೆ? ಪರೀಕ್ಷಿತ್ ಮಹಾರಾಜೆ. ಆಗ ಸೂತ ಗೋಸ್ವಾಮಿ, ರೋಮಹರ್ಷಣ ಸೂತನ ಮಗ ಸೂತ ಗೋಸ್ವಾಮಿ, ಅವ ಅಲ್ಲಿ ಇರ್ತಾರೆ. ಶುಕಮುನಿ ಶಿಷ್ಯ. ಅದನ್ನು ಕೇಳ್ತಾರೆ. ಇನ್ನೊಮ್ಮೆ ಅವ್ರು ಹೇಳುವಂಥದ್ದು ಭಾಗವತಂ ಸೂತ ಗೋಸ್ವಾಮಿ ಶ್ರವಣಕಾದಿ ಋಷಿಗಳಿಗೆ. ಹಾಗೆ ಅವ್ರು ಇನ್ನೊಮ್ಮೆ ಹೇಳುವಾಗ ಅಲ್ಲಿ ಒಂದು ಇನ್ಸ್ಟೆನ್ಸ್ ಬರ್ತದೆ. ಎಂತಂದ್ರೆ ಪರೀಕ್ಷಿತ್ ಮಹಾರಾಜ್ ಈ ಕಲಿ ಬರ್ತಾನೆ. ಕಲಿ ಎಂತಂದ್ರೆ ಹಸುವಿನ ಕಾಲನ್ನು ಕಳಿಲಿಕ್ಕೆ ಹೋಗ್ತಾನೆ. ಆಗ ಪರೀಕ್ಷಿತ್ ಮಹಾರಾಜ್ ಹೋಗ್ತಾನೆ. ಯಾಕಂದ್ರೆ ರಾಜ ಅಂದ್ರೆ ಈ ರೀತಿ ಇರಬೇಕು. ನಾವು ಈಗೆಲ್ಲ ಎಂತ ಸೋಕಾಲ್ಡ್ ಪೊಲಿಟಿಷಿಯನ್ ಸ್ಲಾಟರ್ ಹೌಸ್ಗೆ ಪರ್ಮಿಷನ್ ಕೊಡ್ತಾರೆ. ಸೊ ಇದು ರಾಜ. ನೋಡಿ, ಹಸುವಿಗೆ ಎಂತಾದರೂ ಹೋಗ್ತಾ ಇದೆ. ಆಗ ಇವರು ಶೌನಕಾದಿ ಋಷಿ ನೇತೃತ್ವದವರು ಹೇಳುವಂಥದ್ದು, ಇದು ಎಲ್ಲಿಯಾದರೂ ಕೃಷ್ಣನಿಗೆ ಸಂಬಂಧ ಉಂಟಾ ಅಂತ. ಎಸ್, ಉಂಟು. ಹಾಗಾದ್ರೆ ಹೇಳಿ, ಇಲ್ಲದ ಬೇಡ. ಕೃಷ್ಣನಿಗೆ ಯಾವ ಸಂಬಂಧ ಉಂಟು ಅದು ಮಾತ್ರ ಹೇಳಿ. ನಾವು ಹಾಗೆ ಅಲ್ಲ, ಕೃಷ್ಣನಿಗೆ ಸಂಬಂಧ ಬಿಟ್ಟದ್ದು ಉಳಿದೆಲ್ಲ ಕೇಳ್ತೇವೆ, ಆದರೆ ಅದನ್ನು ಕೇಳೋದಿಲ್ಲ. ಹಾಗೆ ಕೃಷ್ಣನ ಸಂಬಂಧವಿಲ್ಲದ ಯಾವುದೇ ಕೆಲಸವನ್ನು ಯಾರು ಮಾಡಬಾರದಂತ. ಇದಕ್ಕೆ ಕೃಷ್ಣ ಕರ್ಮ ಎಂದೇ ಸರ್. ಮನುಷ್ಯನು ಹಲವು ಕರ್ಮಗಳಲ್ಲಿ ತೊಡಗಿರಬಹುದು, ಆದರೆ ತನ್ನ ಕೆಲಸದ ಫಲದಲ್ಲಿ ಆಸಕ್ತಿ ಇರಬಾರದು. ಫಲದಲ್ಲಿ ಆಸಕ್ತಿ ಇರಬೇಕು, ಭಗವಂತನಿಗೆ ಕೊಡಬೇಕು, ಫಲವನ್ನು ಅವನಿಗೆ ಬಿಡಬೇಕು. ಇದಕ್ಕೆ ನಮಗೆ ಭಗವಂತನ ಫಲ ಬಿಡುವುದು ಸುಲಭ ಕೆಲಸವ? ನಾವು ಎಂತ ಬೇಕಿದ್ರೆ ಮಾಡ್ತೇವೆ, ಭಗವಂತನೇ ಕೊಡುವುದಿಲ್ಲ. ಹಠ ಹಿಡಿದಿದೆ ಕೆಲವು ಮಕ್ಕಳೆಲ್ಲ, ಎಲ್ಲ ನಾನು ಮಾಡೋದಿಲ್ಲ. ತಾಯಿ ಹೇಳಿದೆ ಹೋಮ್ವರ್ಕ್ ಮಾಡು, ಇವತ್ತು ಮಾಡೋದಿಲ್ಲ. ಆ ರೀತಿ ಹಾಗೆ ಪೆಟ್ಟು ಕೊಟ್ಟು ಕೂಡ ಮಾಡೋದಿಲ್ಲ, ಹಠ. ಅದೇ ನಾವು ಕೂಡ ಭಗವಂತನೇ ಕೊಡುವುದಿಲ್ಲ, ನಾವು ಹಠ ಹಿಡಿದಿದ್ದೇವೆ. ಅದೇ ಇಲ್ಲಿ ಅಂತ ಹೇಳೋದು ಫಲವನ್ನು ಅವನಿಗೆ ಬಿಡಬೇಕು. ಉದಾಹರಣೆಗೆ ಮನುಷ್ಯರ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರಬಹುದು, ಆದರೆ ಅದನ್ನು ಕೃಷ್ಣ ಪ್ರಜ್ಞೆಗೆ ಪರಿವರ್ತಿಸಲು ಕೃಷ್ಣನಿಗಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು. ಅದನ್ನು ಡವಟೇಲ್ ಮಾಡಬೇಕು ಕೃಷ್ಣ ಪ್ರಜ್ಞೆಗೋಸ್ಕರ. ಕೃಷ್ಣನು ಈ ವ್ಯವಹಾರದ ಒಡೆಯನಾದರೆ ವ್ಯವಹಾರದ ಲಾಭವನ್ನು ಕೃಷ್ಣನೇ ಸವಿಬೇಕು. ಒಡೆಯಾರು? ಕೃಷ್ಣ. ಭಕ್ತ ಯಾವಾಗಲೂ ಇದ್ದಾನೆ ಅವನ ಮೈಂಡಲ್ಲಿ, ಕೃಷ್ಣ ಒಡೆಯ ಅಂತ. ವ್ಯವಹಾರದಲ್ಲಿ ತೊಡಗಿರುವವನಿಗೆ ಸಾವಿರ ಗಟ್ಟಲೆ ರೂಪಾಯಿಗಳಿದ್ದಾರೆ ಮತ್ತು ಅದೆಲ್ಲ ಅವನು ಕೃಷ್ಣನಿಗೆ ಅರ್ಪಿಸಬೇಕಾದರೆ ಆತನು ಹಾಗೆ ಮಾಡಬಹುದು. ನೋಡಿ, ಇದು ಕೃಷ್ಣನಿಗಾಗಿ ಕೆಲಸ ಮಾಡುವುದು. ಎಸ್, ತನ್ನ ಇಂದ್ರಿಯ ತೃಪ್ತಿಗಾಗಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟುವುದಕ್ಕೆ ಬದಲು ಆತನು ಕೃಷ್ಣನಿಗಾಗಿ ಸೊಗಸಾಗಿ ದೇವಸ್ಥಾನ ಕಟ್ಟಿ ಭಕ್ತಿ ಸೇವೆಯ ಪ್ರಮಾಣ ಗ್ರಂಥಗಳಲ್ಲಿ ಹೇಳಿರುವಂತೆ ಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿ ಕೃಷ್ಣನ ಸೇವೆ ವ್ಯವಸ್ಥೆ ಮಾಡಬಹುದು.
ಈಗ ನಾನು ಹೇಳಿದಲ್ಲ, ಎಂತೆಂಥ ಮನೆ ಕಟ್ತಾರೆ, 5 ಕೋಟಿ 6 ಕೋಟಿ. ಭಗವಂತನಿಗೆ ಡೊನೇಷನ್ ಕೇಳಿದ್ರೆ, ಈಗ ನಮ್ಮದು ಸ್ಟಾರ್ಟ್ ಆಯಿತು ಕನ್ಸ್ಟ್ರಕ್ಷನ್, ಹೇಳಿದ್ರೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ನೋಡಿ, ತುಂಬ ಇದ್ದವರು, ಯಾಕಂದ್ರೆ ಭಗವಂತನ ಕೊಡ್ಲಿಕ್ಕೆ ಮನಸ್ಸೇ ಇಲ್ಲ. ಎಂತ ಆಗ್ತದೆ ಅವರಿಗೆ? ಎಂತ ಆಗ್ತದೆ? ಎಂತ ಭಗವಂತ ಕೂಡ ಅವ್ರ ಕಡೆ ಮನಸ್ಸು ಹಾಕೋದಿಲ್ಲ. ಸತ್ನ ಮೇಲೆ ಕರ್ಮಾನುಸಾರ ಪ್ರೀವಿಯಸ್ ಲೈಫಲ್ಲಿ ಒಳ್ಳೆ ಪುಣ್ಯ ಮಾಡಿದ್ದಾನೆ, ಈಗ ಅನುಭವಿಸ್ತಾ ಇದ್ದಾನೆ. ನೆಕ್ಸ್ಟ್ ಲೈಫಲ್ಲಿ ಬೇರೆ. ಅದಕ್ಕೆ ನಾವು ಹೇಗೆಂದ್ರೆ, ಈಗ ನಾವು ಮಾತಾಡುವಾಗ ಕೆಲವೊಮ್ಮೆ ಕಟ್ತದಲ್ಲ, ಕೆಲವರಲ್ಲಿ ನೀವು ನೋಡಿರ್ಬೋದು, ನನಗೆ ಆಗುವುದಿಲ್ಲ. ಅದು ಎಂತ ಅಂದ್ರೆ ಶಾಸ್ತ್ರದಲ್ಲಿ ಉಂಟು, ಪ್ರೀವಿಯಸ್ ಲೈಫಲ್ಲಿ ಅವ ಕೃಷ್ಣನಿಗೆ ಕೊಡ್ತೇನೆ ಅಂತ ಹೇಳಿದಾನಂತೆ, ಕೊಡ್ಲಿಲ್ಲ ಅಂತ. ಅದಕ್ಕೆ ಅವ ಭಗವಂತ ಎಂತ ಮಾಡಿದ, ಅವನಿಗೆ ಬಾಯಿ ಕಟ್ಟುವಾಗಿ ಮಾಡಿದ್ದಾನೆ. ನಾನು ನಾಳೆ ಬರ್ತೇನೆ, ಈ ರೀತಿ ಹೇಳ್ತಾರೆ ಕೆಲವರು. ಹಾಗಾಗಿ ಭಗವಂತನಿಗೆ ನಾವು ಕೊಡ್ಬೇಕು ಎಲ್ಲ. ಈ ಲೈಫಲ್ಲಿ ಅವಾಗ ಗೊತ್ತಾಗುದಿಲ್ಲ, ನೆಕ್ಸ್ಟ್ ಲೈಫಲ್ಲಿ ಅವ ಎಲ್ಲವನ್ನು ಅನುಭವಿಸ್ಲಿಕ್ಕೆ ಉಂಟು. ಎಸ್, ಕೃಷ್ಣನಿಗೆ ಅರ್ಪಿಸಬೇಕಾದ್ರೆ ಆತನು ಹಾಗೆ ಮಾಡಬಹುದು. ಇದು ಕೃಷ್ಣನಿಗೆ ಕೆಲಸ ಮಾಡೋದು. ತನ್ನ ಇಂದ್ರ ತೃಪ್ತಿಗಾಗಿ ಒಂದು ದೊಡ್ಡ ಘಟನೆ ಇದೆ. ಆತನು ಕೃಷ್ಣನಿಗೆ ಓಕೆ ವಿಗ್ರಹ ಸ್ಥಾಪಿಸಿ, ಓಕೆ, ಇದೆಲ್ಲ ಕೃಷ್ಣ ಕರ್ಮ. ಮನುಷ್ಯನು ತನ್ನ ಕೆಲಸದ ಫಲದಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು. ಫಲವನ್ನು ಕೃಷ್ಣನಿಗೆ ಬಿಡಬೇಕು. ನೋಡಿ, ಕೃಷ್ಣನಿಗೆ ಅರ್ಪಿಸಿದರಲ್ಲಿ ಉಳಿದದನ್ನು ಪ್ರಸಾದವನ್ನು ಸ್ವೀಕರಿಸಬೇಕು. ಇದೆಲ್ಲ ಹೈ ಲೆವೆಲ್ ಪ್ರಜ್ಞೆ, ಹೈ ಲೆವೆಲ್ ಕಾನ್ಶಿಯಸ್ನೆಸ್. ಪ್ರಭು ಹೇಳ್ತಾರೆ, ನಮ್ಮ ಕಾನ್ಶಿಯಸ್ನೆಸ್ ಈಗ ಎಂತಾಗಿದೆ, ಹೈ ಲೆವೆಲ್ ಇಲ್ಲ. ಕೃಷ್ಣ ಕಾನ್ಶಿಯಸ್ ಆಗಲಿಲ್ಲ, ಕೃಷ್ಣ ಪ್ರಜ್ಞೆ ಆಗಲಿಲ್ಲ. ಕೃಷ್ಣ ಪ್ರಜ್ಞೆ ಆದ ಮೇಲೆ ನಾವು ಇದನ್ನು ಮಾಡ್ತೇವೆ. ಯಾರಾದರೂ ಕೃಷ್ಣನಿಗೆ ಬಹುದೊಡ್ಡ ಕಟ್ಟಡವನ್ನು ಕಟ್ಟಿ ಅಲ್ಲಿ ಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿದರೆ ಆತನು ಅಲ್ಲಿ ವಾಸ ಮಾಡಬಾರದು. ವಾಸ ಮಾಡೋದು ಎಂದು ನಿಷೇಧವಿಲ್ಲ, ವಾಸ ಮಾಡೋದು. ಆದರೆ ಕಟ್ಟಡದ ಯಜಮಾನು ಕೃಷ್ಣ. ವಾಸ ಮಾಡ್ಬೋದು ಅಲ್ಲಿ ದೇವಸ್ಥಾನದಲ್ಲಿ ಯಾರು ಕೂಡ, ಆದರೆ ಓನರ್ ಯಾರು? ಈಗ ನಾವೆಂತ ಮಾಡ್ತೇವೆ, ಒಂದು ಜಾಗ ಪರ್ಚೇಸ್ ಮಾಡ್ತೇವೆ, ನಮ್ಮ ಹೆಸರಲ್ಲಿ ಮಾಡ್ತೇವೆ. ಹೇಗಾಯ್ತಂದ ಒಂದು ಉದಾಹರಣೆ ನೋಡಿ, ಇದು ನಾವು ತುಂಬಾ ಸೂಕ್ತ. ಇಲ್ಲಿ ಬೆಂಗಾಲದಲ್ಲಿ ಗಡಿ ಗಡಿ ಸುನಾಮಿ ಬರ್ತದೆ. ಅಲ್ಲಿ ಒಬ್ಬ ತುಂಬಾ ಅಹಂಕಾರದಲ್ಲಿ ಇದ್ದ, ತುಂಬಾ ಶ್ರೀಮಂತ. ತುಂಬಾ ಸತ್ಯ ಒಂದು ಎಂತಂದ್ರೆ, ಸುನಾಮಿಗೆ ಮನೆಯೆಲ್ಲ ಕೊಚ್ಚಿ ಹೋಯಿತು. ಆ ಜಾಗ ಎಲ್ಲ ಅಂದ್ರೆ ಈಗ ಡಾಕ್ಯುಮೆಂಟ್ ಅಲ್ಲಿ ನಮ್ದು ಆ ಜಾಗ ಸುನಾಮಿ ಬಂದ ಮೇಲೆ ಆ ಜಾಗ ಯಾರಿಗೂ ವ್ಯಾಲ್ಯೂ ಇಲ್ಲ. ಇಂಥದ್ದೆಲ್ಲ ಆಗ್ತದೆ. ನಾವು ಹೇಳುವಂಥದ್ದು ಇದು ಜಾಗ ನಂದು, ಇದು ಮನೆ ನಂದು ಅಂತ. ಒಂದು ಅರ್ತ್ ಕ್ವೇಕ್ ಯಾವ್ದೊಂದು ಬಂದ್ರೆ, ಫ್ಲಡ್ ಯಾವ್ದು ಬಂದ್ರೆ ಹೋಯ್ತು ನಮ್ದು ಜಾಗ ಕೂಡ ಇಲ್ಲ, ನಾವು ಕೂಡ ಇಲ್ಲ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಎಸ್, ಕೃಷ್ಣನಿಗೆ ಬಹುದೊಡ್ಡ ಕಟ್ಟಡ, ಅಲ್ಲಿ ಕೃಷ್ಣ ವಿಗ್ರಹ ಸ್ಥಾಪಿಸಿದರೆ ಆತನ ಅಲ್ಲಿ ವಾಸ ಮಾಡೋದು ಎನ್ನಿಸು. ಆದರೆ ಕಟ್ಟಡದ ಯಜಮಾನ ಕೃಷ್ಣ. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಕೃಷ್ಣನಿಗಾಗಿ ದೇವರನ್ನು ನಿರ್ಮಿಸಲಾರದವನು ಕೃಷ್ಣ ದೇವರನ್ನು ಸ್ವಚ್ಛಗೊಳಿಸಬಹುದು. ನೋಡಿ, ಚೇತನ ಇದನ್ನು ಮಾಡಿದ್ದಾರೆ. ಎಲ್ಲಿ? ಜಗನ್ನಾಥಪುರಿಯಲ್ಲಿ ಮಂದಿರ್ ಮಾಡ್ತಾನೆ. ಈ ರಥಯಾತ್ರೆ ಬರುವ ಮುಂಚೆ ಚೇತನ ಸ್ವತ್ತ ಕ್ಲೀನ್ ಮಾಡಿದ್ದಾರೆ. ಹಾಗೆ ನಾವು ಕೂಡ ನಮ್ಮ ಆ ಹಣ ಇಲ್ಲ, ದೇವಸ್ಥಾನ ಸೇವೆ ಮಾಡುವ. ಇದು ಕೃಷ್ಣ ಕರ್ಮ. ನೋಡಿ, ತೋಟವನ್ನು ಬೆಳೆಸಬಹುದು. ಮನೆಯಲ್ಲಿ ಸ್ವಲ್ಪ ಜಾಗ ಇರ್ತದೆ, ಭೂಮಿ ಇರುವವನು, ಭಾರತದಲ್ಲಿ ಬಡವನಿಗೆ ಒಂದಿಷ್ಟು ಭೂಮಿ ಇರ್ತದೆ. ಪ್ರಭು ಹೇಳ್ತಾರೆ ಅಪಾಶದಲ್ಲಿ, ಯು ಆರ್ ಪುವರ್, ನೀವೆಲ್ಲ ಬಡವರು. ನಮ್ಮ ಭಾರತೀಯರು ಬಡವರಲ್ಲ, ಯಾಕಂದ್ರೆ ಎಲ್ಲರ ಹತ್ರ ಸ್ವಲ್ಪ ಜಾಗ ಇರ್ತದೆ. ಹಾಗಾಗಿ ಓಕೆ, ಇರೋ ಭಾರತದಲ್ಲಿ ಬಡವನಿಗೆ ಒಂದಿಷ್ಟು ಇರ್ತದೆ, ಅದನ್ನು ಕೃಷ್ಣನಿಗೆ ಬಳಸಿ ಹೂಗಳನ್ನು ಬೆಳೆದು ಅವುಗಳನ್ನು ಕೃಷ್ಣನಿಗೆ ಅರ್ಪಿಸಬಹುದು. ಅಲ್ಲಿ ನಾವು ಸ್ವಲ್ಪ ಹೂವನ್ನು ಬೆಳೆಸುವ, ಭಗವಂತ ಕೊಡುವ. ತುಳಸಿ ಗಿಡವನ್ನು ಬೆಳೆಸಬಹುದು. ನೋಡಿ, ಯಾಕಂದ್ರೆ ತುಳಸಿ ಎಲೆಗಳು ಬಹುಮುಖ್ಯ. ತುಳಸಿ ಅಂದ್ರೆ ಕೃಷ್ಣನಿಗೆ ಪಂಚಪ್ರಾಣ. ಇದನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಸಲಹೆ ಮಾಡಿದ್ದಾನೆ. ಎಂತ? ಪತ್ರಂ ಪುಷ್ಪಂ ಫಲಂ ತೋಯಂ. ಕೃಷ್ಣನು ಒಂದು ಎಲೆಯನ್ನಾಗಲಿ, ಹೂವನ್ನಾಗಲಿ, ಹಣ್ಣನ್ನಾಗಲಿ, ಒಂದಿಷ್ಟು ನೀರನ್ನಾಗಲಿ ತನಗೆ ಅರ್ಪಿಸಬೇಕೆಂದು ಬಯಸುತ್ತಾನೆ. ಇಂತಹ ಸಮರ್ಪಣೆಯಿಂದ ಅವನು ತೃಪ್ತನಾಗುತ್ತಾನೆ. ಈ ಎಲೆಯ ಪ್ರಸ್ತಾಪವು ವಿಶೇಷವಾಗಿ ತುಳಸಿಗೆ ಅನ್ವಯಿಸುತ್ತದೆ. ಎಲೆ ಅಂದ್ರೆ ತುಳಸಿ. ತುಳಸಿಯನ್ನು ಬಿತ್ತಿ ಗಿಡಕ್ಕೆ ನೀರೆರೆಯಬಹುದು. ಹೀಗೆ ಅತ್ಯಂತ ಬಡವನು ಕೃಷ್ಣ ಸೇವೆಯಲ್ಲಿ ನಿರತನಾಗಬಹುದು. ಪ್ರಭು ಹೇಳ್ತಾರೆ, ಅತ್ಯಂತ ಬಡವ ಕೂಡ ಒಂದು ಗ್ಲಾಸ್ ನೀರಿಗೆ ಅವನಿಗೆ ಟೆನ್ಷನ್ ಇಲ್ಲ, ಮತ್ತೆ ಒಂದು ತುಳಸಿ ಹಾಕಿ ಕೊಟ್ಟರೆ ಭಗವಂತ ಸ್ವೀಕರಿಸ್ತಾನೆ. ಅದು ಸೇವೆ ಆಯ್ತು. ಭಗವಂತ ಕೃಷ್ಣನಿಗಾಗಿ ಕೆಲಸ ಮಾಡುವುದರಲ್ಲಿ ಮನುಷ್ಯನು ಹೇಗೆ ತೊಡಗಬಹುದು ಎನ್ನುವುದಕ್ಕೆ ಇವು ಕೆಲವು ನಿದರ್ಶನಗಳು. ಸಾರಿ, ತುಂಬ ಉಂಟು, ನೀವು ಓದಿ. ನಿಮಗೆ ಸ್ವಲ್ಪ ಜಸ್ಟ್ ಒಂದು ಎಂತ ಹೇಳುವಂಥದ್ದು, ಸ್ವಲ್ಪ ಹೇಳಿ ತಿಳಿಸಿದೆ. ಯಾರು ಪ್ರಶ್ನೆದಲ್ಲಿ ಕೇಳ್ಬೋದು. ಹಾಗಾಗಿ ನಾವು ಎಂತ ಮಾಡಬೇಕು? ಎಲ್ಲೋ ಭಗವಂತನಿಗೆ ನಾವು ಕೊಡಬೇಕು. ಬೇರೆ ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳಿ. ಕೃಷ್ಣ ಚೈತನ್ಯ.
ಯಾವ್ದು ಪ್ರಶ್ನೆ ಉಂಟಾ? ಎಸ್ ಮಾತಾಜಿ, ಲೀನಾ ಮಾತಾಜಿ. ಎಸ್ ಹೇಳಿ ಮಾತಾಜಿ, ಲೀನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಪ್ರಭುಜಿ ಧನ್ಯವಾದಗಳು, ಕ್ಲಾಸ್ ಹಾ. ಚೆನ್ನಾಗಿದೆ ತುಂಬಾ. ಹಾ ಪ್ರಭುಜಿ ಅಂದ್ರೆ ಸ್ವಲ್ಪ ತಿಳ್ಕೊಂಡಿದ್ದೇನೆ, ಆದ್ರೆ ನಿಮ್ಮಿಂದ ಕೇಳ್ಬೇಕಂತ ಇಷ್ಟ. ಹಾ. ತುಳಸಿಗೆ ಯಾಕೆ ಅಷ್ಟೊಂದು ಒಂದು ದೊಡ್ಡ ಸ್ಥಾನವನ್ನು Yes. ಇದು ಕೃಷ್ಣ ಇದ್ರಲ್ಲಿ ಕೊಟ್ಟಿದ್ದಾರೆ? ಓಕೆ ಹೇಳ್ತೇನೆ ಮಾತಾಜಿ. ಪ್ರಭುಪಾದ ಹೇಳುವಂಥದ್ದು ಭಾಗವತಮಲ್ಲಿ ಉಂಟು. ತುಳಸಿ ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ. ಹೇಗಂದ್ರೆ ಈ ವೈಕುಂಠದಲ್ಲಿ ಪಾರಿಜಾತ, ಚಂಪಕಲತ, ಗುಲಾಬಿ ಇಂಥ ತುಂಬ ಉಂಟು ಹೂಗಳು. ಇದೆಲ್ಲ ಕೃಷ್ಣನಿಗೆ ಸೇವೆ ಮಾಡ್ತಾರೆ. ಅಂದ್ರೆ ಅಲ್ಲಿ ಆಧ್ಯಾತ್ಮಿಕವಾದ ಅವರೆಲ್ಲ ಕೃಷ್ಣನಿಗೆ ಸೇವೆ ಮಾಡುವಂಥದ್ದು. ಆಗ ಸೇವೆ ಮಾಡ್ತಾ ಇರುವಾಗ ತುಳಸಿ ಬರ್ತಾಳೆ, ಎಲ್ಲರೂ ಸೈಡ್ ಬಿಡ್ತಾರಂತೆ. ಪ್ರಭುಪಾದ ಹೇಳ್ತಾರೆ, ಈಗ ನೋಡ್ಲಿಕ್ಕೆ ತುಳಸಿ ಚಂದ ಇಲ್ಲ ಅಂತೆ, ಪರಿಮಳ ಕೂಡ ಉಳಿದದು ತುಂಬ ಚಂದ ಉಂಟು, ಚಂಪಕಲತ ಇದೆಲ್ಲ ತುಂಬ ಚಂದ ಉಂಟು, ಪಾರಿಜಾತ ಎಲ್ಲ. ಆದರೆ ತುಳಸಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತೆ, ಎಲ್ಲರೂ ಕೊಡುವಂಥದ್ದು, ಸೈಡ್ ಬಿಡ್ತಾರೆ. ಹೀಗೆ ಅಂದರೆ ಪ್ರೈಮ್ ಮಿನಿಸ್ಟರ್ ಬಂದು ನಾವೆಲ್ಲ ಸೈಡ್ ಬಿಡ್ತೇವಲ್ಲ, ಯಾರೇ ಅಲ್ಲಿ ನಾವು ಎದ್ದೇಳು ಅದೇ ತುಳಸಿಗೆ. ಪ್ರಭುಪಾದ ಹೇಳ್ತಾರೆ, ವೈ, ಯಾಕೆ ಅಂದರೆ ತುಳಸಿ ಎಲ್ಲವನ್ನು ಸಮರ್ಪಣೆ ಮಾಡಿದ್ದಾಳೆ. ಮಾನಸ ದೇಹ ಜೋಕುಚ್ ಮೋರ ಅರ್ಪಿತ ದುವಾಪದೆ ನಂದಗೀಶ್ವರ. ಮಾನಸ ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾಳೆ. ಹಾಗಾಗಿ ನಾವು ಕೂಡ ನಮಗೆ ಎಲ್ಲವನ್ನು ಸಮರ್ಪಣೆ ಮಾಡಲಿಕ್ಕೆ ಆಗುದಿಲ್ಲ, ಅದು ಆತ್ಮನಿವೇದನ. ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ ಪೂಜನ ಸಖಿ ಜನ ಆತ್ಮನಿವೇದನ ಗೋವಿಂದ ದಾಸ ಅಭಿಲಾಷ. ಅಂದ್ರೆ ಈ ನವ್ಯದ ಭಕ್ತಿಯಲ್ಲಿ ಆತ್ಮನಿವೇದನ ಲಾಸ್ಟ್. ಫಸ್ಟ್ ಶ್ರವಣ ಅಂದ್ರೆ ನೀವು ಕ್ಲಾಸ್ ಕೇಳ್ತಾ ಇದ್ದೀರಿ. ಶ್ರವಣ, ಕೀರ್ತನ ಅಂದ್ರೆ ಇದನ್ನು ಓದುವಂಥದ್ದು ಮತ್ತೆ ಕ್ಲಾಸ್ ಮಾಡುವಂಥದ್ದು, ಇದು ಕೀರ್ತನೆ. ಮತ್ತೆ ಈ ಜಪ ಮಾಡೋದು ಇದೆಲ್ಲ ಕೀರ್ತನಲ್ಲಿ ಬರ್ತದೆ. ಮತ್ತೆ ಶ್ರವಣ, ಕೀರ್ತನ, ಸ್ಮರಣ ಅಂದ್ರೆ ನಾವು ಎಂತ ಕೇಳಿದೋ ಅದನ್ನು ನಾವು ಸ್ಮರಣೆ ಮಾಡೋದು, ರಿಮೆಂಬರೆನ್ಸ್. ಮತ್ತೆ ಪಾದಸೇವನ ಅಂದ್ರೆ ಹೀಗೆ ನೋಡಿ, ಇವಳು ಲಕ್ಷ್ಮಿ ಯಾವಾಗಲೂ ಕೃಷ್ಣನ ಇದು ಪಾದ ಹಿಡ್ತಾ ಇರ್ತಾಳೆ, ಅಂದ್ರೆ ಸೇವೆ ಮಾಡ್ತಾ ಇರ್ತಾಳೆ, ಪಾದಸೇವನ. ಮತ್ತೆ ಅರ್ಚನ ಅಂದ್ರೆ ಪೂಜೆ ಮಾಡುವಂಥದ್ದು. ವಂದನ ಅಂದ್ರೆ ಪ್ರಾರ್ಥನೆ ಮಾಡುವಂಥದ್ದು. ಮತ್ತೆ ದಾಸ್ಯ ಅಂದ್ರೆ ಹನುಮಾನ್, ದಾಸ್ಯನಾಗಿ ನಾವು ಕೂಡ ಹನುಮಾನ್ ಅಂತ ಹೇಳುವಂಥದ್ದು. ಹನುಮಾನ್ ಫಾಲೋ ಮಾಡಿದ ದಾರಿಯನ್ನು ಫಾಲೋ ಮಾಡಬೇಕು, ದಾಸ್ಯ. ಮತ್ತೆ ಸಾಕ್ಯ ಅಂದ್ರೆ ಅರ್ಜುನ ಮತ್ತೆ ಸುಧಾಮ, ಇವರೆಲ್ಲ ದಾಸ್ಯ. ಉದ್ಧವ. ಮತ್ತೆ ಆತ್ಮನಿವೇದನ ಅಂದ್ರೆ ಬಲಿ ಮಹಾರಾಜ್, ಎಲ್ಲವನ್ನು ಕೊಡುವಂಥದ್ದು. ಹಾಗಾಗಿ ಇವಳು ಎಲ್ಲವನ್ನು ಕೊಟ್ಟಿದ್ದಾಳೆ, ಎಲ್ಲವನ್ನು. ಅದಕ್ಕೆ ಅವಳಿಗೆ ದೊಡ್ಡ ಪ್ಲೇಸ್. ಕೃಷ್ಣ ಟೋಟಲಿ ಪ್ಲೀಸ್ ಆಗಿದ್ದಾನೆ ಅವಳ ಆ ಅನನ್ಯ ಭಕ್ತಿಯಿಂದ. ಅದಕ್ಕೆ ಅವಳಿಗೆ ಆ ಒಂದು ಸ್ಥಾನಮಾನ ಉಂಟು. ಹೇಗಂದ್ರೆ ನೋಡಿ, ನಾವು ತುಳಸಿ ಕಂಠಿ ಮಾಲೆ ಹಾಕಿದ್ದೇವೆ. ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ತುಳಸಿ ತುಂಬ ಪ್ಯೂರ್ ಅಂತೆ. ಈಗ ನಾವು ಸ್ನಾನ ಮಾಡುವಾಗ ನಮ್ಮ ದೇಹಕ್ಕೆ ಈ ನೀರು ಹರಿತದೆ. ಇದರಿಂದ ಎಂತಾಗ್ತದೆ, ನಾವು ಪ್ಯೂರ್ ಆಗ್ತಾ ಹೋಗ್ತೇವೆ. ಯಾಕಂದ್ರೆ ಅವಳು ಪ್ಯೂರ್ ಇದ್ದ ಕಾರಣ ನಾವು ಕೂಡ ಪ್ಯೂರ್ ಆಗ್ತೇವೆ, ನಮ್ಮ ದೇಹ ಕೂಡ ಪ್ಯೂರ್ ಆಗ್ತದೆ. ತುಂಬಾ ನೋಡಿ, ನಾವೀಗ ಇಲ್ಲಿ ಇದಾಗ್ತದೆ, ಇದೆಂತ, ಇದು ಕೃಷ್ಣನ ಸಿಂಬಲ್, ಇದು ತುಳಸಿಯಲ್ಲಿ ನಾವು ಬಿಡಿಸುವಂಥದ್ದು. ತುಳಸಿಗೆ ಅಂತ ಸ್ಥಾನಮಾನ ಉಂಟು, ಅವಳು ಟಾಪ್ ಮೋಸ್ಟ್. ಹಾಗಾಗಿ ನಾವು ಬೆಳಿಗ್ಗೆ ಮತ್ತು ಸಂಜೆ ತುಳಸಿದು ಕೀರ್ತನ ಆಡ್ತೇವೆ ಟೆಂಪಲಲ್ಲಿ. ಹಾಗಾಗಿ ತುಂಬ ಪವರ್ಫುಲ್ ತುಳಸಿ, ಮಾಮೂಲಿ ಅಲ್ಲ. ಎಸ್, ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, some people have very bad health, they are unable to do any service. In that case, how can they please Krishna? Bad health, all their money is spent for the maintenance of their health. How can they please Krishna? ನೋಡಿ, ಎಲ್ಲವೂ ಎಂತಂದ್ರೆ health is secondary. Where there is a will, there is a way. ಹೇಗಂದ್ರೆ ನಿನ್ನೆ ನನಗೆ ಹುಷಾರಿಲ್ಲ, ನಾನು ನಿನ್ನೆ 4 ಕ್ಲಾಸ್ ಮಾಡಿದ್ದೇನೆ, ಸೇವೆ ಕೂಡ ಮಾಡಿದ್ದೇನೆ. ಇವತ್ತು ಕೂಡ ಹುಷಾರಿಲ್ಲ, ಇವತ್ತು ಕೂಡ ಬೆಳಿಗ್ಗೆ ಮಂಗಳವಾರ ಅಟೆಂಡ್ ಆಗಿದ್ದೇನೆ, ಬೇಗ ಎದ್ದಿದ್ದೇನೆ. ಇದೆಲ್ಲ ಮೈಂಡ್ ಈಸ್ ಅವರ್ ಎನಿಮಿ. ನಾವೆಂತಂದ್ರೆ ನಮ್ಗೆ ಉದಾಸೀನ ಅಷ್ಟು ಉಂಟು, ನಾವು ಹುಷಾರೇ ಇರುವುದಿಲ್ಲ. ಈಗ ಹೇಗಂದ್ರೆ ವಸುದೇವ ದತ್ತ ಅಂತ ಇದ್ದಾನೆ, ಅವ ಪ್ರಹ್ಲಾದ್ ಮಹಾರಾಜ್ ಇನ್ಕಾರ್ನೇಷನ್ ಚೈತನ್ಯ ಚರಿತಾಮೃತದಲ್ಲಿ ಉಂಟು.
ಹಾಗೆ ವಸುದೇವದತ್ತ ಚೇತನ್ ಮಹಾಪ್ರಭು ಒಮ್ಮೆ ಹೋಗುವಂಥದ್ದು ಋತುದ್ವೀಪಲ್ಲಿ ವಸುದೇವದತ್ತ ಇರ್ತಾನೆ. ವಸುದೇವದತ್ತ ಹೇಳುವಂಥದ್ದು, ಗಿವ್ ಮೀ ಪೈನ್ ಆಫ್ ಆಲ್ ಲಿವಿಂಗ್ ಎಂಟಿಟೀಸ್ ಇನ್ ದಿಸ್ ಯೂನಿವರ್ಸ್. ಅಂದ್ರೆ ಎಲ್ಲ ಜೀವಿಗಳ ನೋವು ನನಗೆ ಕೊಡುವಂತ. ಚೈತನ್ಯ ಮಹಾಪ್ರಭು ಕಣ್ಣಲ್ಲಿ ನೀರು ಬರ್ತದೆ. ಚತುರ್ಮ ಹೇಳ್ತಾರೆ, ವಸುದೇವತ ನೀನು ನನ್ನನ್ನು ಗೆದ್ದಿದ್ಯಾ, ಇವತ್ತಿಂದ ನೀನು ನನ್ನ ಆಸ್ತಿ. ಅಂದ್ರೆ ಸಾರಿ, ನಾನು ನಿನ್ನ ಆಸ್ತಿ, ನೀನು ಯಾರಿಗೆ ಬೇಕೋ ನನ್ನ ಸೇಲ್ ಮಾಡ್ಬೋದು. ಚತುರ್ಮ ಹೇಳ್ತಾರೆ, ಬಂದು ಆಲಿಂಗ ಮಾಡ್ತಾರೆ. ಆಲಿಂಗ ಮಾಡುವಾಗ ಅವನಿಗೆ ಫುಲ್ ಗಜ್ಜಿ ಇರ್ತದೆ ವಸುದೇವತನಿಗೆ. ಅಂದ್ರೆ ಪ್ರಭು ಹೇಳ್ತಾರೆ, ಜೀಸಸ್ ಅಂತ ಹೇಳಿದ್ರು, ಅವ್ರದ್ದು ಯಾರೆಲ್ಲ ಫಾಲೋವರ್ಸ್ ಅವ್ರದ್ದು ಪಾಪಗಳನ್ನ ಕೊಡು. ಆದ್ರೆ ವಸುದೇವತ ಅದಕ್ಕಿಂತ ಗ್ರೇಟ್ ಅಂತೆ, ಎಲ್ಲ ಜೀವಿಗಳದ್ದು ಯಾರು ಫಾಲೋ ಮಾಡ್ತಾರೆ ಫಾಲೋ ಮಾಡೋದಿಲ್ಲ. ಅದಕ್ಕೆ ಚೈತನ್ಯ ಆಯ್ತು ಅಂತ ಹೇಳಿದ್ರು. ಹಾಗೆ ಮೈಯಲ್ಲಿ ಪೂರ್ತಿ ಗಜ್ಜಿ ನೋಡಿ. ಭಕ್ತರು ನಾವು ದೇವವನ್ನು ನೋಡ್ಲಿಕ್ಕಿಲ್ಲ, ಅದು ಅಪರಾಧ. ದೇಹದಲ್ಲಿ ಗಜ್ಜಿ ಉಂಟು, ಆ ಉಂಟು, ಈ ಉಂಟು ಇಲ್ಲ. ಹಾಗೆ ಚೈತನ್ಯ ಹೋಗಿ ಆಲಿಂಗನ ಮಾಡ್ತಾರೆ. ಆಲಿಂಗನ ಮಾಡುವಾಗ ಈ ಹೊಸ ದೇಹ ಬರ್ತದೆ, ಬ್ಯೂಟಿಫುಲ್ ದೇಹ. ವಸುದೇವತ ಹೇಳುವಂಥದ್ದು, ಮಹಾಪ್ರಭು ಯಾಕೆ ಹೀಗೆ ಮಾಡಿದ್ದೀರಿ, ನನಗೆ ಹಿಂದಿನ ದೇಹ ಬೇಕು, ಗಜ್ಜಿ ಇರೋ ದೇಹ. ಚತುರ್ಮ ಯಾಕೆ ವಸುದೇವತ, ಯಾಕೆಂದ್ರೆ ಆ ಗಜ್ಜಿರೋ ದೇಹದಿಂದ ನನಗೆ ನಿಮ್ಮ ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ. ನನ್ನ ಶರೀರ ಒಳ್ಳೇದಿದ್ರೆ ಆಗುದಿಲ್ಲ. ಹೇಗೆಂದ್ರೆ ಕುಂತಿ ಮಾರಣ ಕೂಡ ಹೇಳುವಂಥದ್ದು, ಫಸ್ಟ್ ಕ್ಯಾಂಟೋ 8th ಚಾಪ್ಟರ್ ಅಲ್ಲಿ, ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿ ಏದಮಾನ ಮದಗುಮಾನ್. ಮದ ಬರ್ತದಂತೆ, ಒಳ್ಳೆ ಜನ್ಮ, ಒಳ್ಳೆ ಫ್ಯಾಮಿಲಿ ಜನ್ಮ, ಐಶ್ವರ್ಯ ತುಂಬಾ ಅಂತಸ್ತು, ಅಂದ್ರೆ ಹುಟ್ಟುವಾಗ್ಲೇ ಬಂಗಾರ ಬಟ್ಟೆ ತಿನ್ನುವಂಥದ್ದು, ಒಳ್ಳೆ ಜನ್ಮ, ಒಳ್ಳೆ ಅಂದ್ರೆ ಪಾಶ್ ಫ್ಯಾಮಿಲಿ ಹುಟ್ಟುವಂಥದ್ದು, ಒಳ್ಳೆ ಜನ್ಮ ಐಶ್ವರ್ಯ, ಹಣ. ಶ್ರುತ ಅಂದ್ರೆ ಒಳ್ಳೆ ನಾಲೆಜ್, PhD, ಡಾಕ್ಟರ್ ಆದಿದಲ್, IAS. ಜನ್ಮ ಐಶ್ವರ್ಯ. ಶ್ರುತ ಶ್ರೀಬಿ ಅಂದ್ರೆ ಸೌಂದರ್ಯ, ನಾನು ಮಿಸ್ ವರ್ಲ್ಡ್, ನಾನು ಮಿಸ್ಟರ್ ವರ್ಲ್ಡ್. ಏದಮಾನ ಮದಗುಮ, ಇದರಿಂದ ಮದ ಬರ್ತದಂತೆ, ಸರಿಯಾಗಿ ಬೆಂಡಾಗ್ಲಿಕ್ಕೆ ಆಗುದಂತೆ ಕೃಷ್ಣನಿಗೆ. ಹಾಗಾಗಿ ವಸುದೇವತೆ ಹೇಳುವಂಥದ್ದು, ನನಗೆ ನನ್ನ ಓಲ್ಡ್ ದೇಹವನ್ನು ಕೊಡಿ, ಗಜ್ಜಿರುವ ದೇಹ, ಈ ದೇಹದ ನನಗೆ ಭಕ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಶುದ್ಧ ಭಕ್ತರ ನೆಲೆ. ಆದ್ರೆ ನಮಗೆ ಭಕ್ತಿ ಅಂತ ಗೊತ್ತಿಲ್ಲ, ನಾವೀಗ ಬಿಗಿನರ್. ಹಾಗೆ ನಮಗೆ ಈ ದೇಹ ಇರುವಾಗ ಹಾಗೆಲ್ಲ ಆಗ್ತದೆ. ಇಲ್ಲ, ನಾವು ದೇಹದ ಭಾವನೆಯಿಂದ ಆಚೆ ಬರಬೇಕು. ದೇಹಕ್ಕೆ ಹೇಗೆ ಅಂದ್ರೆ ನೋಡಿ, ಈಗ ನನಗೆ ನಿನ್ನ ಅದು ತಲೆನೋವಿತ್ತು, ಕರೆಕ್ಟ್ ನಿದ್ದೆ ಆಗ್ಲಿಲ್ಲ, ಬೇಗ ಎದ್ದಿದ್ದೇನೆ, ಅದರ ದೇಹದ ಭಾವನೆ. ಹೇಗಂದ್ರೆ ನಾವು ಡಿಟರ್ಮಿನ್ ಆಗಿರ್ಬೇಕು, ದೃಢ ಸಂಕಲ್ಪ. ಎಸ್, ನಾನು ಬೆಳಿಗ್ಗೆ ಹೇಳ್ತೇನೆ. ಹೀಗಂದ್ರೆ ಜ್ವರ ಅಂತ ಈಗ ಆರಾಮ್ಸೆ ನಾವು ಈಗ ನಾವು ಮಲಗಬಹುದು ಆರಾಮ್ಸೆ ಹೀಗೆ. ಆದ್ರೆ ಎಂತ ಆಗ್ತದೆ, ಎದ್ದ ಕೂಡಲೇ ನಾನು ವೇಸ್ಟ್ ಮಾಡಿದೆ ಅಂತ ಆಗ್ತದೆ. ಅದು ಯಾಕೆ ನಮಗೆ ಅಸೋಸಿಯೇಷನ್ ಇಲ್ಲ, ಭಕ್ತರ ಸಂಘ ಇಲ್ಲದೆ ಈ ರೀತಿ ಆಗ್ತದೆ. ಭಕ್ತರ ಸಂಘ ಇದ್ರೆ ನಮಗೆ ಎಸ್, ನಾವು ಕೂಡ ಆಕ್ಟಿವ್ ಆಗ್ತೇವೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಎಸ್, ಹರೇ ಕೃಷ್ಣ. ಯಾರ್ದಿಲ್ಲ ಅಲ್ಲ? ಓಕೆ ಹಾಗಾದ್ರೆ ನಾವು ಎಸ್, ವಿನಯ್ ಕುಮಾರ್, ಸಾರಿ. ವಿನಯ್ ಕುಮಾರ್ ಅವರು ಹೇಳಿ, ಸಾರಿ ನೋಡಿಲ್ಲ. ಗುರುಜಿ, ಇದು ಪಾರಿಜಾತ ಗಿಡ ಬಗ್ಗೆ ಕೇಳಿದಿರಲ್ಲ, ಅದು ಕೃಷ್ಣಗೆ ಸ್ವರ್ಗಲೋಕದಿಂದ ಭೂಲೋಕದಲ್ಲಿ ತಗೊಂಬಂದಿದ್ದು ಅಂತ, ಅದ್ರ ಬಗ್ಗೆ ಅದು ಎಂತಂದ್ರೆ ಅವನ ಒಂದು ಹೆಂಡತಿ ರುಕ್ಮಿಣಿಯ ಸತ್ಯವ ಗೊತ್ತಿಲ್ಲ, ಅವಳಿಗೆ ಬೇಕಿರ್ತದೆ. ಹಾಗೆ ಕೃಷ್ಣ ಹೋಗಿ ಇಂದ್ರನ ಪ್ಲೇಸಿಂದ ತರುವಂತದ್ದು, ಪಾರಿಜಾತ. ಓಕೆ, ಅದನ್ನ ಲಕ್ಷ್ಮಿಗೆ ಬಹಳ ಶ್ರೇಷ್ಠ ಅನ್ಬಿಟ್ಟು ಪೂಜೆ. ಹೌದು, ಪಾರಿಜಾತ ಶ್ರೇಷ್ಠ. ಎಸ್, ಓಕೆ, ಹರೇ ಕೃಷ್ಣ. ಓಕೆ, ಸಾರಿ. ಎಸ್, ಆಗ ನಾವು ಮುಕ್ತಾಯ ಮಾಡುವ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಸ್ವಲ್ಪ ಒಂದು